ಇದು ತಲೆ ಕೆಳಗೆ ಆಗ್ಲಿ. ಧಾರಿಣಿಯ ತಲೆ ಕೆಳಗೆ ಮಗು ಚಲಿಯ ವಾರಿದಿಗಳೊಳಗೆ ಹೋಗಲಿ ಮಾರವೈರಿಯ ಸಮರ ಜಯಲಿ ಪಾಂಡುಕುವರರಿಗೆ ಪಾರಮಾರ್ಥಕದಿಂದ ಗೋಷ್ಪದ ಧಾರಿಣಿಯ ಕೊಡೆ ಸಾಮದಿಂದಲೇ ಸೂರೆಗೊಳ್ಳಲಿ ಎನ್ನ ಸಿರಿ ಸಾಮ್ರಾಜ್ಯವಿಂದಿನಲಿ. ಅಜ್ಜ ಏನು ಮಗು? ಅಡಿಗಡಿಗೂ 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 ನಾನು ಕೆಡುಕ, ನಾನು ದುಡುಕ, ಅವರೊಂದು ಭಗವಂತನ ಅವತಾರದ ಅನುಗ್ರಹ ರೂಪಗಳು. ಹೌದು, ಇದನ್ನೇ ಹೇಳ್ತಾ ಇದ್ದೀರಿ. ಬಂದಲ್ಲಿಂದ ಪ್ರಾರಂಭಿಸಿದ್ದೀರಿ ಅವರನ್ನು ಹೊಗಳುವುದಕ್ಕೆ. ಅಜ್ಜ, ದ್ಯೂತದಲ್ಲಿ ಅವನಿಗೆ ಗೆಲುವಾಗಲಿಲ್ಲ, ನನಗೆ ಗೆಲುವಾಗಿದೆ. ಈಗ ಸರ್ವಜಿತ್ ಸರ್ವ ಸಾಮ್ರಾಟನಾಗಿ ರಾಜಸೂಯಾದ್ವರವನ್ನು ಮಾಡಿದವನೊಬ್ಬ ಹಿಡಿದ ಅಕ್ಷದಲ್ಲಿ ದಿವ್ಯತ್ವ ಬರ್ತದೆ. ಅವನದ್ದು ಸರಿ ಸಂಕಲ್ಪ ಇದ್ರೆ ಸರಿ. ಈಗ ಅವನಿಗೆ ತಾತ್ಕಾಲಿಕವಾದ ಸೋಲು ಅಂತಲೇ ಇರಲಿ. ಈಗ ನಾನು ಕೆಟ್ಟದ್ದೇ ಮಾಡಿದಲ್ವಾ, ನಾನು ಇಲ್ಲಿವರೆಗೆ ಸೋಲಿಲ್ಲಲ್ಲ. ನಾನು ಈ ಹಂಸತೂಲಿಕ ದಲ್ಪದಲ್ಲಿ ಮಲಗುವುದು ಬಿಡ್ಲಿಲ್ಲಲ್ಲ. ನಾನು ಸಿಂಹಾಸನದಲ್ಲಿ ಅನಭಿಷಿಕ್ತ ಚಕ್ರವರ್ತಿಯಾಗಿ ಕುಳಿತುಕೊಳ್ಳುವುದು ಒಂದು ದಿವಸವೂ ತಪ್ಪಲಿಲ್ಲ ಅಲ್ಲ. ನನಗಿರುವಂತಹ ವೈಭೋಗದಲ್ಲಿ ಏನು ಕಡಿಮೆ ಆಗ್ಲಿಲ್ಲ ಅಲ್ಲ. ಮಗು, ಇಷ್ಟು ಕೆಡುಕು ಮಾಡಿದ್ರು ಕೂಡ ನಾನು ಸ್ವಸ್ಥವಾಗಿ ಸ್ಥಿರವಾಗಿದ್ದೇನಲ್ಲ. ಅಲ್ಲ, ಈ ಕಾಲಕ್ಕೆ ಸ್ವಸ್ಥವಾಗಿದ್ದಿ ಎನ್ನುವ ಹಾಗೆ ನೀ ಹೇಳ್ತಿ ಅಂತಾದ್ರೆ ಆ ಸ್ವಸ್ಥ ಮಾನಸಕ್ಕೆ ನಿಮಗೆ ಇವತ್ತು ತೊಡಕಾಗಿದ್ದೇನು ಪಾಂಡವರೇ ಅಲ್ವಾ? ಹೌದು, ಅವರು ಹೋದ್ರೆ ನಮಗೆ ಸುಖವೇ. ಈಗ ಮನಸ್ಸಿನಲ್ಲಿ ಯಾವುದೋ ಒಂದು ಬಗೆಯ ಶಂಕೆ ಇಟ್ಟುಕೊಂಡು ಮಾನಸಿಕವಾದ ಅಸ್ವಸ್ಥತೆಗೆ ನಾವು ಕಾರಣರಾಗಿದ್ರೆ, ನಾವು ನೆಮ್ಮದಿಯಲ್ಲಿದ್ದೇವೆ ಅಂತ ತೋರಿಸಿದ್ರೆ ಅದು ನೆಮ್ಮದಿ ಅಂತ ಆಗುವುದಿಲ್ಲ. ಇಲ್ಲ, ಈ ಕಾಲಕ್ಕೆ ಪಾಂಡವರು ಕಾಡಿನಲ್ಲಿದ್ದಾರೆ ಎನ್ನುವ ಕಾರಣಕ್ಕಾಗಿ ಅವರು ದುಃಖಿಗಳೇ. ನೀನ್ ಇಲ್ಲಿದ್ದು ಏನು ಸಂತೋಷದಲ್ಲಿದ್ದೀಯೋ? ಈಗ ಹಂಸತೂಲಿಕಾ ತಲ್ಪದಲ್ಲಿ ಪವಡಿಸುವವನಿಗೆ ಕಾಲಿಗೆ ಒಂದು ಮುಳ್ಳು ಚುಚ್ಚಿ ಅಲ್ಲಿ ಕೆಂಪು ಕೀವು ಬೀಗು ಬಾವು ಬಂದ್ರೆ ಅವನ್ ನೆಮ್ಮದಿಯಿಂದ ನಿದ್ರೆ ನಿನ್ನನ್ನು ನಾನು ನೋಡ್ಲಿಲ್ವ ಎಷ್ಟು ನೆಮ್ಮದಿ. ಸರಿ ಸರಿ ಸರಿ. ಈಗ ನನ್ನದು ನೆಮ್ಮದಿ ಇಲ್ಲ. ಈಗ ಅವರು ಕಾಡಿನಲ್ಲಿ ಒಂದು ದಿವಸವು ಕೌರವನ ವಿಷಯದಲ್ಲಿ ಚಿಂತೆ ಮಾಡಲಿಲ್ವಾ? ಮಾಡಿದ್ದಾರೆ. ಹಾಗಾದ್ರೆ ಈಗ ನೀವು ಅಲ್ಲಿ ಅವರು ಕಾಡಿನಲ್ಲಿ ಸುಖದಲ್ಲಿದ್ದಾರೆ ಎನ್ನುವುದಾಗಿ ಹೇಳುವಲ್ಲಿಯೋ ಅವಾಗ ಗದೆ ತಿರುಗಿಸ್ತಾ ಹೇಳಲಿಕ್ಕೆ ನಾ ಹೇಳಿದ್ದ ಹಾಗಲ್ಲ. ಅವರಿಗೆ ಅನುಗ್ರಹವೇ ಆಗ್ಲಿಲ್ಲ, ಕೃಷ್ಣ ಪುರೈಲಿಲ್ಲ ಅಂತ ಹೇಳುವಲ್ಲಿ ಈ ಅನುಗ್ರಹ ಆಗಿದೆ, ಅವರ ತೃಪ್ತಿ ಆಗಿದೆ, ಅವರು ಸಂತೋಷದಲ್ಲಿದ್ದಾರೆ ಅಂತ ಹೇಳಲೇ ಇಲ್ಲ. ಅಲ್ಲ, ನಾನು ಹೇಳಿದ ಹಾಗಲ್ಲ. ಅವರಿಗೆ ಅನುಗ್ರಹ ಆದದ್ದಿದ್ರೆ ಅವರ ಪಾತ್ರತ್ವಕ್ಕೆ ಎಷ್ಟು ಬೇಕೋ ಅಷ್ಟೇ. ಈಗ ಕೌರವನನ್ನು ಜಯಿಸುವಷ್ಟು ದೊಡ್ಡ ಅನುಗ್ರಹ ಅವರಿಗಿಲ್ಲ, ಆ ಪಾತ್ರತ್ವ ಅವರಿಗಿಲ್ಲ. ಇಲ್ಲ, ಉಂಟು. ನಾನು ಕೆಡುಕು ಯೋಚಿಸುವವ. ದಾರಿಣಿಯಲ್ಲಿ ಅವರಿಗೊಂದು ಕೊಡು. ದಾರಿಣಿಯಲ್ಲಿ ನೇರ ಇರುವಾಗ ಕೊಡುವುದು ಬಿಡಿ, ತಲೆ ಕೆಳಗೆ ಮಗುಚಲಿ. ವಾರಿದಿಯೇ ಒಣಗಿ ಹೋಗಲಿ, ಮಾರವೈರಿಯೇ ಸಮರಕ್ಕೆ ಬರಲಿ. ನೀವು ಹೇಳಿದಿರಿ ಪರಶುರಾಮರೊಟ್ಟಿಗೆ ನೀವು ಯುದ್ಧ ಮಾಡಿದ್ದು ಬೇರೆ, ನಾನು ಯುದ್ಧ ಮಾಡುದು ಬೇರೆಯಾ? ಯಾರು ಹೇಳಿ? ಸಂಕಲ್ಪದಲ್ಲಿ ವ್ಯತ್ಯಾಸ ಉಂಟು ನೋಡು. ವ್ಯತ್ಯಾಸವೇ ಇಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಪರಮಾರ್ಥ. ರಾಮನಿಗೆ ಪಿತೃವಾಕ್ಯ ಪರಿಪಾಲನೆಯೇ ಪರಮಾರ್ಥ. ಅಂತ ಪರಮಾರ್ಥ ನಿಮಗೆ ಮದುವೆ ಆಗುವುದಿಲ್ಲ ಅಂತ ತಾನು ಮಾಡಿದ ಪ್ರತಿಜ್ಞೆಯನ್ನು ಈಡೇರಿಸಿಕೊಳ್ಳುವಲ್ಲಿ ಈಗ ಪರಶುರಾಮ ಅಲ್ಲ, ಮಾರವೈರಿ ಬರ್ತಿದ್ರು, ನೀವು ಬಿಡ್ತಿದ್ದೀರಾ? ಇಲ್ಲಿ ನಾನು ಅದನ್ನೇ ಹೇಳಿದ್ದು, ಪ್ರಕರಣದಲ್ಲಿ ಆದ್ಯಂತವಾದ ಫಲಿತಾಂಶ ಏನುಂಟು ಅಲ್ಲಿ ಕೊನೆಯ ಕಾಲಕ್ಕೆ ದೇವತೆಗಳು ಒಪ್ಪಿದ್ರು. ಅಷ್ಟು ಅಲ್ಲ, ಅದು ಹೇಳಿದ ಹಾಗೆ ನಮಗೆ ಮಾನದಂಡ ಯಾವುದಾಗ್ತದೆ? ಒಂದು ದೇವತೆಗಳು ಒಪ್ಪಿದ್ದು, ಇನ್ನೊಂದು ಅವತಾರ ಪುರುಷರಾದಂತಹ ಪರಶುರಾಮರೇ ಒಪ್ಪಿದ್ದು ನನ್ನ ವ್ಯಕ್ತಿತ್ವ. ಈಗ ಇದು ಪ್ರಕರಣ, ನನ್ನ ಆ ಒಂದು ಪ್ರಕರಣದಲ್ಲಿ, ಅಂಬೆಯ ಪ್ರಕರಣದಲ್ಲಿ ನನ್ನ ಬ್ರಹ್ಮಚರ್ಯದ ದೀಕ್ಷೆ ಎನ್ನುವುದೇನಿತ್ತು ಅದರಲ್ಲಿ ನಾನು ದೋಷಿಯಲ್ಲ, ದೃಢತೆ ನನ್ನಲ್ಲಿತ್ತು, ಅದಕ್ಕೆ ದೇವತಾ ಅನುಗ್ರಹ ಬಂತು. ಈ ಕಾಲಕ್ಕೆ ಇನ್ನೊಂದು ಸ್ವರೂಪದಿಂದ ಕೃಷ್ಣ ಸ್ವಯಂ ತಾನೇ ನಿಂತು ಈ ಕಾಲಕ್ಕೆ ನಿನ್ನಲ್ಲಿ ಇಷ್ಟೂ ಹೇಳಿದ್ದಾನೆ ಅಂತ ಆದ್ರೆ ಅವನ ವಿರೋಧವನ್ನು ಕಟ್ಟಿಕೊಳ್ಳುವಲ್ಲಿ ಪರೋಕ್ಷವಾಗಿ ಪರಶುರಾಮರ ವಿರೋಧವೇ ಆಗ್ತದೆ. ಯಾಕಂದ್ರೆ ಆ ಸಭೆಗೆ ಅದೇ ಪರಶುರಾಮರು ನಿಮ್ಮನ್ನು ಮೊದಲಿಗೆ ಒಪ್ಪಿಕೊಂಡ ಪರಶುರಾಮರು ಬಂದದ್ದು ಕೃಷ್ಣನ ಜೊತೆಯಲ್ಲಿ, ಕೃಷ್ಣ ಏನು ಮಾಡ್ತಾನೆ ಎನ್ನುವುದನ್ನು ಕಾಣುವುದಕ್ಕೆ ಬೇಕಾಗಿ ಬರುವಾಗ ಬಂದದ್ದು. ಸರಿ ಸರಿ. ಈಗ ಪರಶುರಾಮರು ನೀವು ಸರಿ ಇದ್ದೀನಿ ಒಪ್ಪಿಕೊಂಡದ್ದು ಮೊದಲ ಯುದ್ಧ ಆದ್ಮೇಲೆ? ಅದನ್ನೇ ಹೇಳಿದ್ದು, ಯುದ್ಧ ಆದ ಮೇಲೆ. ಈಗ ಫಲಿತಾಂಶ ಬರ್ಲಿಲ್ಲ ಅಲ್ಲ, ಉಪಕ್ರಮದಲ್ಲಿ ಯಾಕೆ ನೀವು ಹೇಳೋದು? ಫಲಿತಾಂಶದಲ್ಲಿ ಏನಾಗ್ತದೆ ಅಂತ ನೋಡುವ, ಅದು ನನಗೆ ನಿರೀಕ್ಷೆ ಉಂಟು, ಅದಲ್ಲ ವಿಷಯ. ಪರಮಾರ್ಥ ಎನ್ನುವುದು ಒಬ್ಬೊಬ್ಬರಿಗೆ ಒಂದೊಂದು. ಈಗ ಭಗೀರಥನಿಗೆ ಪ್ರಯತ್ನದ ಮೂಲಕ ಹಿರಿಯರಿಗೆ ಒಂದು ಗತಿಯನ್ನು ಪ್ರಸಾದಿಸುವುದೇ ಪರಮಾರ್ಥ, ಅಂಬರೀಷನಿಗೆ ವ್ರತವೇ ಪರಮಾರ್ಥ, ಹರಿಶ್ಚಂದ್ರನಿಗೆ ಸತ್ಯವೇ ಪರಮಾರ್ಥ, ನಿಮಗೆ ಪಿತೃವಾಕ್ಯ ಪರಿಪಾಲನೆಯೇ ಪರಮಾರ್ಥ. ಕೌರವನ ಪರಮಾರ್ಥ ಏನು ಅಂತ ಕೇಳಿ, ಪಾಂಡವ ದ್ವೇಷವೇ ಪರಮಾರ್ಥ. ಜಲದಲ್ಲಿರುವ ರಸದ ಹಾಗೆ
ಬೆಂಕಿಯಲ್ಲಿರುವ ಉರಿಯ ಹಾಗೆ, ಗಾಳಿಯಲ್ಲಿರುವ ಆಶುಗಾಮಿತ್ವದ ಹಾಗೆ, ಆಕಾಶದಲ್ಲಿರುವ ನಿರ್ಲಿಪ್ತತೆಯ ಹಾಗೆ, ಭೂಮಿಯಲ್ಲಿರುವ ಗಂಧದ ಹಾಗೆ. ನನಗೆ ಪರಮಾರ್ಥ ಅಂತ ಯಾವುದು ಕೇಳಿದ್ರೆ ಪಾಂಡವ ದ್ವೇಷ. ನೀವು ಹೇಗೆ ನೀವು ಹೇಳ್ತೀರಿ ಯಾರಿಗೆ? ಈಗ ಅಂಬೆಗೆ ಅನ್ಯಾಯ ಆಗ್ಲಿಲ್ವಾ? ಈಗ ಅಂಬೆಯ ಜೀವನ ಹಾಳಾಯ್ತೋ ಇಲ್ವೋ ನಿಮ್ಮಿಂದ? ಈ ಕಾಲಕ್ಕೆ ಅದನ್ನು ವಿಮರ್ಶಿಸುವುದಕ್ಕೆ ಈಗ ಅಲ್ಲಿ ಹುಟ್ಟಿಕೊಂಡದ್ದು ನಿಮಗೆ ಗೊತ್ತುಂಟೋ ಇಲ್ವೋ? ಗೊತ್ತುಂಟಲ್ಲ. ಈಗಲೂ ನೀವೇ ಹೇಳುದಲ್ವಾ ಅಲ್ಲಿ ಒಬ್ಬ ಹುಟ್ಟುಕೊಂಡಿದ್ದಾನೆ ಎನ್ನುವುದಾಗಿ ನಿಮಗೂ ಗೊತ್ತಿರುವ ವಿಷಯ. ಹಾಗಿರುವಾಗ ಈಗ ಯಾರ ಜೀವನವೂ ಹಾಳಾಗ್ಲಿಲ್ಲ ಅಂತ ಹೇಳಲಿಕ್ಕೆ ಯಾಕೆ? ನಡೆಯುವಾಗ ಇರುವೆ ಸಾಯ್ತದೆ, ನಡೆಯುವಾಗ ಯಾವುದಾದ್ರೂ ಪ್ರಾಣಿಗೆ ನೋವಾಗುತ್ತದೆ ಅಂತ ನಾವು ನಡೆಯದೇ ಇರ್ಲಿಕ್ಕೆ ಆಗುದಿಲ್ಲ. ನಾವು ಬದುಕುವಾಗ ಎಷ್ಟೋ ಜನರಿಗೆ ನೋವಾಗಬಹುದು. ಪ್ರಧಾನ ಯಾವುದು, ಗೌಣ ಯಾವುದು ಅಂತ ಮುಖ್ಯ. ಹಾಗಿರುವಾಗ ಪಾಂಡವರೆನ್ನು 5 ಜನಕ್ಕೆ ನೋವಾಗುತ್ತದೆ ಎನ್ನುವ ಕಾರಣಕ್ಕಾಗಿ ನನ್ನ ಬದುಕಿನ ಪರಮಾರ್ಥವನ್ನು ಬಲಿ ಕೊಡುವವನಲ್ಲ ನಾನು. ಅವರಿಗೆ ಬೇಕೋ ನೀವು ಹೇಳಿದ ಹಾಗೆ ದೈವಾನುಗ್ರಹ ಉಂಟೋ ಎನ್ನ ಸಿರಿ ಸಾಮ್ರಾಜ್ಯ ಸೂರೆಗೊಳ್ಳಲಿ, ನಾನಾಗಿ ಕೊಡುವುದಿಲ್ಲ. ಕೊಡ್ತೇನೆ ಯಾರಿಗೆ? ಕರ್ಣನಂತವನಿಗೆ ಕೊಡ್ತೇನೆ. ಇಲ್ಲಿ ಮದುವೆ ಆದರೂ ಇಲ್ಲಿಂದ ಆ ಕಡೆ ಹೋಗದೆ ಇರುವ ಜಯದ್ರಥ ನಮ್ಮ ಭಾವ. ಊಟಕ್ಕೆ ಯಾರು ಬರ್ತಾರೆ? ನಮ್ಮದು ಅಧಿಕಾರ ಇಲ್ಲ, ನಾವು ನಿಮ್ಮೊಟ್ಟಿಗೆ ಇದ್ದೇವೆ ಅಂತ ಹೇಳಿದ್ರೆ ಈಗಲೂ ಧರ್ಮಛತ್ರದಲ್ಲಿ ಊಟ ಮಾಡಲಿ ಧರ್ಮರಾಯ, ಅಥವಾ ಅವು ಉಳಿದ 4 ಊಟ ಮಾಡಲಿ, ನಮ್ಮದು ಆಕ್ಷೇಪ ಇಲ್ಲ. ಅಧಿಕಾರದಲ್ಲಿ ಹಸ್ತಾಂತರ ಉಂಟು ಅಂತ ಹೇಳಿದ್ರು ಬಿಟ್ಟು ಕೊಡ್ಲಿಕ್ಕಿಲ್ಲ. ನೀ ಹಾಳಾದದ್ದು ಅವರ ಜೊತೆ ಸೇರಿಯೇ. ತರಳಲಾಲಿಸೋ ಧರ್ಮಜಾತನು ಪರಮ ಸಜ್ಜನ ಸದ್ಗುಣಾಕರ. ತರಳಲಾಲಿಸು ಧರ್ಮಜಾತನು ಪರಮ ಸಜ್ಜನ ಸದ್ಗುಣಾಕರ. ಹೌದು ಮಗು. ಕರುಣದಿಂದವನೊಡನೆ ಮೈತ್ರಿಯ ಎಸಗಿದರೆಗೆ, ಕರುಣದಿಂದ ಅವನೊಡನೆ ಮೈತ್ರಿಯ ಎಸಗಿದರೆ ನಿನಗೆ ಬರುತ್ತಿಗುದು ಸಹವಾಸ ಗುಣಗಳು, ನಿನಗೆ ಬರುತ್ತಿಗುದು ಸಹವಾಸ ಗುಣಗಳು. ಧರೆಯೊಳಗೆ ಸತ್ಕೀರ್ತಿ ಸಹನಗಳೊರೆಯುವೆನೋ, ಕರ್ಣಾದಿ ಮೂರ್ಖರ ನುಡಿಯ ಕೇಳದಿರೋ ಮಗನಿಗೆ. ಕೇಳಬೇಡ ಮಗು. ತರಳಲಾಲಿಸು ಧರ್ಮಜಾತನು ಪರಮ ಸಜ್ಜನ ಸದ್ಗುಣಾಕರ. ಕರುಣದಿಂದವನೊಡನೆ ಮೈತ್ರಿಯ ನೆಸಗಿದರೆ ನಿನಗೆ ಬರುತ್ತಿಹುದು ಸಹವಾಸ ಗುಣಗಳು. ಧರೆಯೊಳಗೆ ಸತ್ಕೀರ್ತಿಗಿ ಸಹನಗಳೊರೆಯುವೆನು, ಕರ್ಣಾದಿ ಮೂರ್ಖರ ನುಡಿಯ ಕೇಳದಿರು ಮಗುವೇ. ತರಳಲಾಲಿಸು ಸುಯೋಧನ, ಅಜ್ಜ, ದೊಡ್ಡವರನ್ನು ಅಳೆಯುವಾಗ ಸಾಧ್ಯಂತವಾಗಿ ಪ್ರಕರಣದ ಮೂಲದಿಂದ ತೊಡಗಿ ಇವರು ಯಾಕೆ ಹೀಗೆ ಮಾಡಿದರು, ಈ ಒಂದು ಆಳವಾದ ಅಧ್ಯಯನವನ್ನು ಮಾಡದೆ ಅವರಲ್ಲಿ ತಪ್ಪನ್ನು ಕಾಣಬಾರದು. ಯಾಕೆ ಈ ಮಾತಾಡಿದೆ ಅಂತ ಕೇಳಿದರೆ, ಯಾಕೆ ಕಾಶಿಯಿಂದ ಅಂಬೆಯನ್ನು ನಾನು ಕರೆತರುವಂತಹ ಕಾಲಕ್ಕೆ ಅವಳಲ್ಲೇ ನಾನು ಕೇಳಿ ಎಲ್ಲ ಬಗೆಯಿಂದಲೂ ಅವಳದ್ದಾದಂತಹ ಮನಸ್ಸಿನ ಅಭಿಪ್ರಾಯವನ್ನು ತಿಳಿದು ಅವಳ ಬದುಕಿನಲ್ಲಿ ನೋವಾಗಬಾರದು, ಅವಳಿಗೆ ಯಾವ ಕಾರಣದಿಂದಲೂ ನನ್ನಿಂದ ಅನ್ಯಾಯವಾಗಬಾರದು ಎನ್ನುವ ಹಾಗೆ ಎಲ್ಲ ಆಯಾಮಗಳಿಂದ ಎಷ್ಟು ಸಾಧ್ಯವೋ ಅಷ್ಟು ಪ್ರಯತ್ನವನ್ನು ಮಾಡಿ ಕೊನೆಗೆ ಸ್ವಯಂಕೃತವಾದಂತಹ ಅಪರಾಧದಿಂದಾಗಿ ನನ್ನ ವ್ಯಕ್ತಿತ್ವಕ್ಕೆ ಮಸಿ ಬಳೆಯುವಂತಹ ಪ್ರಯತ್ನವನ್ನು ಮಾಡುವ
ಆ ಒಂದು ಬೇಡಿಕೆಯನ್ನಿಟ್ಟ ಕಾಲಕ್ಕೆ ನಾನು ತಿರಸ್ಕರಿಸಿದ್ದು. ನೀವು ಅನ್ಯಾಯ ಮಾಡಿದ್ದೀರಿ ಅಂತ ಹೇಳಿದ್ದಲ್ಲ ಅಜ್ಜ, ಹೇಳಿದ್ದು ಅನ್ಯಾಯ ಆಗಿದೆ ಅವಳಿಗೆ ಅಂತ ಅನ್ಯಾಯ ಹೇಳುವಾಗ. ಆಗಿದೆ. ಅದೇ ಹೇಳಿದ್ದು. ಹಾ. ಈ ಕಾಲಕ್ಕೆ ಅನ್ಯಾಯ ಆಗಿದೆ ಅಂತ ಆದರೂ ಹಾ. ಅಲ್ಲಿ ನಾನು ದೋಷಿ ಆಗುವುದಿಲ್ಲ. ನಾವು ಕೂಡ ಅನ್ಯಾಯ ಮಾಡಿದ್ದಲ್ಲ, ಇಲ್ಲಿ ಯಾಕೆ ನೀನು ಅನಿವಾರ್ಯ ಅಲ್ಲ, ಹಾಗಲ್ಲ. ಹ್ಮ್. ನಿನ್ನ ಜೀವನದಲ್ಲಿ ಇಂತಹ ಒಂದು ಪ್ರಯತ್ನ ಹಾ. ನೀ ಮಾಡಿದ್ದು ಅನ್ಯಾಯ ಎನ್ನುವ ಹಾಗೆ ಹಾ. ಎಲ್ಲ ಹೇಳಿ ಆಗಿದೆ. ಹಾ. ನಿನ್ನ ತಂದೆಯೂ ಹೇಳಿದ್ದಾನೆ, ತಾಯಿಯೂ ಹೇಳಿದ್ದಾಳೆ, ಹೆಂಡತಿ ಹೇಳಿದ್ದಾಳೆ, ಕೈ ಹಿಡಿದವಳು. ಅದರ ಜೊತೆಯಲ್ಲಿ ಕೃಷ್ಣ ಬಂದವ. ಯಾಕಂದ್ರೆ ಅಲ್ಲಿ ಕೊನೆಗೇನಾಗಿದೆ ಎನ್ನುವ ಫಲಿತಾಂಶದ ಬಗ್ಗೆ ನೀ ಹೇಳ್ತಿ. ಹೌದು. ಇಲ್ಲಿ ಮಧ್ಯಂತರದಲ್ಲಿಯ ಫಲಿತಾಂಶ ಏನು ಅಂತ ಕೃಷ್ಣ ತೋರಿಸಿ ಆಗಿದೆ. ಆ ಸಭೆಯಲ್ಲಿಯೇ ನಾ ಏನು ನನ್ನನ್ನು ಕಟ್ಟುವುದಕ್ಕೆ ನೀ ಯತ್ನಿಸ್ತಿ ಅಂತಾದ್ರೆ ನನ್ನನ್ನು ಕಟ್ಟುವ ಹಗ್ಗ ನಿನ್ನಲ್ಲಿಲ್ಲ ಎನ್ನುವುದನ್ನು ತಿಳಿಸುವಲ್ಲಿ ಅವ ಸಾರಿ ಹೇಳಿದ್ದಾನೆ. ನನಗೆ ಕಾಣಲಿಲ್ಲ, ನಿಮಗೆಲ್ಲ ಕಂಡಿದೆ ಅಂತೆ. ನಿನಗೆ ಕಂಡಿದೆ ಅಂತ ಹೇಳಿದರೆ ನನಗೆ ಕಾಣಲಿಲ್ಲ, ನನಗೆ ಯಥಾರ್ಥ ಕಾಣುವುದು ಬೇರೆ, ದರ್ಶನ ಬೇರೆ. ಇರ್ಲಿ, ಈಗ ನನಗೆ ಕಾಣಲಿಲ್ಲ ಅದು. ಹೌದು, ಹೇಳುದು ಕಂಡ್ರೆ ಸಾಕಾಗುವುದಿಲ್ಲ ಮಗು. ಇಲ್ಲ, ನನಗೆ ಈಗ ನಮ್ಮ ಅಪ್ಪಯ್ಯನಿಗೆ ಕಂಡಿದೆ, ನನ್ನ ಅಮ್ಮನಿಗೆ ಕಂಡಿದೆ ಅಂತೆ, ಈಗ ನಿಮಗೆಲ್ಲ ಕಂಡಿದೆ ಅಂತೆ, ನನಗೆ ಅದು ಕಾಣಲಿಲ್ಲ. ಅಲ್ಲ, ನಿನಗೆ ನನಗೆ ಸ್ಥಿರ ಉಂಟು. ಅಲ್ಲ, ನಿನಗೆ ಕಾಣಲಿಲ್ಲ ಅಂತ ಹೇಳಿ ಉಳಿದವರು ಕಂಡದ್ದು ಸುಳ್ಳು ಅಲ್ಲ, ಸುಳ್ಳು ಅಂತ ಹೇಳುದಿಲ್ಲ, ಅದನ್ನೇ ಹೇಳಿದ್ದು. ನನಗೆ ಕಂಡದ್ದು ಹಾಗಲ್ಲ ಮಗು. ಪ್ರಪಂಚದಲ್ಲಿ ನಮ್ಮ ವ್ಯವಹಾರ ಅದು ನ್ಯಾಯೋಚಿತವಾಗಿ ನಡೆಯುವುದು ಯಾವಾಗ ಅಂತ ಕೇಳಿದ್ರೆ ಬಹುವಾಕ್ಯಾನುಸಾರೇಣ ಅಂತ ಉಂಟು. ಅಲ್ಲ, ಅದು ಕೆಲವೊಮ್ಮೆ ಬಹುವಾಕ್ಯ ಜನಪ್ರಿಯವಾದದ್ದೆಲ್ಲ ಸುಳ್ಳು ಇರ್ತದೆ. ಅಲ್ಲ, ಹಾಗಲ್ಲ. ಜನಪ್ರಿಯವಾದದ್ದಲ್ಲ, ಜನ ಅಂಗೀಕರಿಸಿದ್ದು, ಜನ ಒಪ್ಪಿಕೊಳ್ಳಬೇಕಾದದ್ದು. ಜನಪ್ರಿಯವಾಗುವುದು ಬೇರೆ. ಜನಪ್ರಿಯವಾಗುವುದು ಯಾವಾಗ? ಅದು ಒಪ್ಪಿತವಾದಾಗ ಮಾತ್ರ. ಈಗ ಅದೇ ನೋಡಿ ಅಜ್ಜ, ನೋಡಿ ನೀವು ಈಗ ಅದು ನೀವು ಹೇಳಿದ್ದನ್ನೇ ಒಪ್ಪಿಕೊಳ್ಳು. ಈಗ ಅಲ್ಲಿ ಹೇಳಿರುವುದು ಇಲ್ಲಿ 11 ಉಂಟು. ಈಗ ಇಲ್ಲೇ ಒಪ್ಪಿಕೊಂಡಿದೆ ನೋಡಿ. ಬಹುವಾದವರು ನನ್ನನ್ನು ಒಪ್ಪಿಕೊಂಡು 11 ಶ್ರೇಣಿ ಬಂದದ್ದಲ್ವಾ. ಈಗ ಅದರಲ್ಲೇ ಗೊತ್ತಾಗುದಿಲ್ಲ ನಾನು ಎಷ್ಟು ಸರಿ ಮಾಡಿದ್ದೇನೆ ಮಗು. ಈಗ ಯಾರನ್ನು ಎಣಿಸಿ ನೀ ಹೇಳ್ತೀಯೋ, ಜನಸಂಖ್ಯೆ ಮುಖ್ಯವೋ ಅಲ್ಲಿರುವ ಜ್ಞಾನಿಗಳಾದವರ ಮತ ಮುಖ್ಯವೋ? ಯಾಕಂದ್ರೆ ಮೈತ್ರೇಯರೇ ಮೊದಲಾದವರು ಬಂದು ಹೇಳ್ತಾರೆ. ನೀವೊಂದು ಯೋಚನೆ ಮಾಡಿ. ಈಗ ಈಗ ನೀವು ಇಲ್ಲಿ ಎಷ್ಟು ಮಾತಾಡಿ, ಈಗ ನನ್ನನ್ನೊಂದು ಬಿಡ್ಲಿಕ್ಕೆ ಉಂಟ ನೀವು? ಮೊಮ್ಮಗನನ್ನು 4 ಗುರುಗಳ ಶಿಷ್ಯ, ಒಂದೇ ಒಂದು ದಿವಸ ತಪಸ್ಸನ್ನಾಚರಿಸದಿದ್ರೂ ಅಷ್ಟು ದೊಡ್ಡ ತಪಸ್ವಿ, ಒಂದೇ ಒಂದು ದಿವಸ ಪೀಠವನ್ನೇರದಿದ್ರೂ ದೊಡ್ಡ ಪ್ರಭು, ಮದುವೆ ಆಗದಿದ್ರೂ ದೊಡ್ಡ ಸಂಸಾರಿ, ನಿಮ್ಮಂತ ಜ್ಞಾನಿ, ಶಾಪದಲ್ಲಿಯೂ ಛಾಪದಲ್ಲಿಯೂ ಒಬ್ಬನನ್ನು ನಿಗ್ರಹಿಸಬಲ್ಲ ಅನುಗ್ರಹಿಸಬಲ್ಲ ದ್ರೋಣರು, ಅಕ್ಷರ ಗುರುಗಳಾದಂಥ ಕೃಪರು, ಕರ್ಣಾದಿ ಸುಭಟರು, ಇಷ್ಟೆಲ್ಲ ಮಂದಿ ಒಟ್ಟಿಗಿರುವಾಗ ನಮಗೆ ಬೇರೆ ಮಂದಿಯ ಜ್ಞಾನಿಗಳ ಮತ ಯಾಕೆ? ಮಗು, ಈ ಕಾಲಕ್ಕೆ ನಾನಾಗ್ಲಿ ದ್ರೋಣರಾಗ್ಲಿ ಕೃಪರಾಗ್ಲಿ ಮನಸ್ಸಿನಲ್ಲಿ ಈ ಕಾಲಕ್ಕೆ ನಿನ್ನನ್ನು ಒಪ್ಪಿದವರು, ಪಾಂಡವರನ್ನು ಒಪ್ಪಿದವರು. ಸರಿ, ನೀ ಅಷ್ಟು ಮುಕ್ತವಾಗಿ ನಮ್ಮನ್ನು ನಿನ್ನ ಪಕ್ಷಕ್ಕೆ ಒಪ್ಪಿಸಿಕೊಳ್ಳುವ ಹಾಗೆ ಮಾತಾಡ್ತೀನಿ ಅಂತಾದ್ರೆ ನಿನ್ನ ಅಜ್ಜ ನಾನು, ನನಗೇನು ಅಷ್ಟು ಹಂಗು, ನಮಗೆ ಪಾಂಡವರು ಅಷ್ಟೇ ಹತ್ತಿರ, ಇರ್ಲಿ ನೀನೆಷ್ಟು ಹತ್ತಿರವೋ ಅಷ್ಟೇ ಹತ್ತಿರ. ಹಾಗಾಗಿ ಅಲ್ಲ, ನೀ ಹೇಳ್ಬಹುದು ನಿನ್ನ ಪಕ್ಷದಲ್ಲಿ ಇರಿಸಿಕೊಳ್ಬೇಕು, ನೀನು ಇಲ್ಲೇ ಇರಬೇಕು, ನಮಗೇನು ಇಂದ್ರಪ್ರಸ್ಥ ಬೇರೆ. ನಾವು ಹೇಳುದು ಹಾಗೆಲ್ಲ, ನೀವು ನಮ್ಮ ಅಜ್ಜ ಅಂತ ಹೇಳುದು. ನನಗೆ ಅವರನ್ನೇ ನೋಡಿದ್ರೆ ಆಗುದಿಲ್ಲ, ಮತ್ತೆ ನೀವು ಅವರ ಅಜ್ಜ ಅಂತ ಹೇಳಿದ್ರೆ ನನಗೆ ಹೇಳಿದ್ದು. ಈ ಕಾಲಕ್ಕೆ ಧರ್ಮರಾಯನ ಅದೇ ಹೇಳ್ತಾನೆ, ನಮಗೆ ಭೀಷ್ಮ ಅಜ್ಜ ಇದ್ದಾರೆ. ಒಂದು ದಿವಸ ಊಟಕ್ಕೆ ಹರಿಲಿಲ್ಲ ಅಲ್ಲಿ, ಅಷ್ಟು ಇಂದ್ರವಸಲ್ಲಿ ಅಷ್ಟು ವರ್ಷ ಇದ್ದ. ಕೊನೆಗ ನೋಡಿ, ನೀವು ಹೇಳ್ತೀರಿ, ನಾನು ನಿಮಗೆ ಮಗು ನಿನಗೆ ಒಂದು ಹೇಳ್ತೇನೆ, ಸ್ವಲ್ಪ ತಲೆಗೂದಲು ಬೆಳ್ಳಗಾಗಬೇಕು, ನಿನಗೂ 4 ಮೊಮ್ಮಕ್ಕಳು ಬರಬೇಕು. ಇದ್ದ ಮನೆ ಬಿಟ್ಟು ಯಾವ ಮುದುಕರು ಎಷ್ಟು ಶ್ರೀಮಂತರಾದ್ರೂ ಇನ್ನೊಂದು ಮನೆಗೆ ಹೋಗುವುದಿಲ್ಲ. ವರ್ಷಗಟ್ಟಲೆ ಕುಳಿತುಕೊಳ್ಳೋದು ಬೇಡ, ಒಂದು ಔತಣಕ್ಕೆ ಕರೆದಿದ್ದ ರಾಜಸೂಯಕ್ಕೆ ಹೋಗಿದ್ದೇವಲ್ಲ ಮಗು. ಹೌದು, ರಾಜಸೂಯ ಅಂತ ನೀ ಯಾಕೆ ಹೇಳ್ತೀರಿ? ನೀವೆಂತದ್ದು ಹೇಳ್ತೀರಿ? ಊಟದಲ್ಲಿ ನಿಮಗೆ ಮನಸ್ಸು ನೋಡ್ಬೇಕು, ಊಟ ಯಾರಿಗೆ ಬೇಕು? ನೀವು ಒಳ್ಳೆಯವ ಅಂತ ಒಂದು ಆಗಿ ಹೋಗಿದೆ ನಿಮಗೆ. ರಾಜಸೂಯ ಮಾಡಿದ, ರಾಜಸೂಯ ಮಾಡುವಾಗ ಸಂಕಲ್ಪ ಮಾಡಿ ಅಷ್ಟೆಲ್ಲ ಆಗುವಾಗ ನಿಮ್ಮಲ್ಲಿ ಒಂದು ಈಗ ಎಂಥದೇ ಆಗಲಿ, ಈಗ ಕುಟುಂಬದ ಒಂದು ಹಿರಿತಲೆ ಅಲ್ವಾ, ನಿಮ್ಮಲ್ಲಿ ಒಂದು ಮಾತು ಕೇಳಿದನ ಎಲ್ಲ ಆದ್ಮೇಲೆ ಮಂಟಪ ಎಲ್ಲ ಕಟ್ಟಿದ ಮೇಲೆ ನಿಮ್ಮನ್ನು ಕರೆಯುವುದವ. ಕೃಷ್ಣನಲ್ಲಿ ಕೇಳಿ ನಾವು ಈಗ ಸಂಕಲ್ಪ ಮಾಡಿದ್ದೇವೆ, ನಾವು ಹೊರಡ್ಲಿಕ್ಕುಂಟು ಎಲ್ಲ ಅವನಲ್ಲಿ ಹೇಳಿದ ಮೇಲೆ, ಇವರು ಮಾಗದನ್ನೆಲ್ಲ ಕೊಂದ ಮೇಲೆ ಇಲ್ಲಿ ನಮಗೆ ಓಲೆ. ಹೀಗೆ ನಾವು ರಾಜಸೂಯ ದ್ವಾರಕ್ಕೆ ತೊಡಗಿದ್ದೇವೆ. ಅಲ್ಲ, ಅವರು ರಾಜಸೂಯ ಒಳ್ಳೆಯ ಕೆಲಸ ಮಾಡಿದ್ದು, ಹೌದು, ಇನ್ನೊಬ್ಬರ ಮನೆ ತೆಗೆಯುವುದಲ್ಲ. ಈಗ ಒಳ್ಳೆ ಕೆಲಸಕ್ಕೆ ನೀನು ಜೂಜಾಟ ಮಾಡ್ಲಿಕ್ಕೆ ತೊಡಗಿದ್ದಿ. ಹೌದು ಅಜ್ಜ, ಹೀಗೊಂದು ಜೂಜಾಟ ನಮ್ದು ಮಾಡ್ಲಿಕ್ಕೆ ಉಂಟು, ನಾವೊಂದು ಅವರನ್ನು ಹೀಗೆ ಮಾಡುವ ಅಂತ ಹೇಳಿ ಒಪ್ಪಿಗೆ ಕೇಳಿ ನೀ ಮಾಡಿದ್ದ. ಇಲ್ಲ, ಯಾಕಿಲ್ಲ? ಆಮೇಲೆ ಅವರು ಕೇಳಿದ್ದಾರೆ, ಯಾಕಿಲ್ಲ? ಅವರು ಹೇಳಿಕೆ ಕೊಟ್ಟು ಕಳಿಸಿದ್ದಾರೆ, ಅಜ್ಜನಿಗೆ ಹೇಳಬೇಕು. ಯಾಕಿಲ್ಲ? ಹೋದದ್ದು ನಂತರ ಅಲ್ವಾ, ರಾಜಸೂಯದದ್ದು ಆಮೇಲೆ. ನಾನು ಕೇಳೋದಕ್ಕೆ ಕಾರಣ ಉಂಟು. ನನಗೆ 100ರಲ್ಲಿ 150 ಭಾಗ ಗೊತ್ತುಂಟು, ನೀವು ಒಪ್ಪುದಿಲ್ಲ. ಅದೇ ಹೇಳಿದ್ದು, ನೀವು ಹೋಗುದಿಲ್ಲ ಅಲ್ಲಿಗೆ. ಅಲ್ಲಿ ಅವ ಒಪ್ಪಿದ್ಯಾಕೆ? ಅವನಿಗೆ 100ರಲ್ಲಿ 150 ಅಲ್ಲ 200 ಗೊತ್ತುಂಟು. ನಮ್ಮ ಅಜ್ಜ ಇದನ್ನು ಬೇಡ ಅಂತ ಹೇಳಲಿಕ್ಕೆ ಬೇಡ ಅಂತ. ಈಗ ಒಬ್ಬ ಬೇಡ ಅಂತ ಹೇಳುದು ಬೇರೆ,
ಒಬ್ಬನಿಗೆ ಗೌರವ, ನಿಮಗೆ ಕೊಟ್ಟ ಗೌರವನೇ. ಈಗ ನೀವು ಹೇಳ್ತೀರಿ ನನಗೂ ಅವನು ಹತ್ತಿರ ನೀನು ಹತ್ತಿರ, ಸರಿ, ಮಗು, ಅದನ್ನು ಅವರು ತೋರಿಸಿಬಿಡುವ. ಮಗು, ತೋರಿಕೆಯ ಗೌರವ ಯಾರಿಗೆ ಬೇಕು ಮಗು? ಮನಸ್ಸಿನ ಗೌರವ ಬೇಕು. ಎಂತದ್ದು ನಾ ಅದನ್ನ ಹೇಳಿದ್ದು. ಏನು ಮನಸ್ಸು ಅವನದ್ದು? ನಿನ್ನ ಒಟ್ಟಿಗಿದ್ದವರೆಲ್ಲ ನಿನ್ನ ತಲೆ ಹಾಳು ಮಾಡಿ ಹಾಕಿದ್ದಾರೆ. ಯಾರೆಲ್ಲ? ನಿನ್ನ ಕರ್ಣ, ಈ ಶಕುನಿ, ಈ ಜಯದ್ರಥ, ಇವರ ಮಾತನ್ನು ಕೇಳಿ ನೀವೆಲ್ಲ ಹೇಳಿದ್ದು ಒಂದು 4 ಜನರ ಮಾತು ಕೇಳಬೇಕು ಅಂತ. 4 ಜನರು ಅಂತ ಹೇಳಿದ್ರೆ ಯಾರ್ದು ಅಂತ ಬೇಕಲ್ಲ? ಅಲ್ಲ, ನನಗೆ ಅವರದ್ದು ಒಳ್ಳೇದಾಗೋದು ಮಾತು. ನಿನಗೆ ಒಳ್ಳೇದಾಗ್ತದೆ ಪುಣ್ಯಾತ್ಮ. ಅವರು ಒಳ್ಳೆಯವರಾದ್ರೆ ಅಲ್ವಾ ಆ ಮಾತನ್ನು ಕೇಳಬೇಕಾದದ್ದು? ಕೆಟ್ಟವರ? ಹಾಗಾಗಿ ನಾ ಹೇಳ್ತೇನೆ, ಈಗ ನಿನಗೆ ಅಜ್ಜ ಮುಖ್ಯವೋ ಅವರು ಮುಖ್ಯವೋ? ಅವರು ಅಂದ್ರೆ ಆ ಬಂದವರು, ಆಮೇಲೆ ಈ ಹಸ್ತಿನಾವತಿಯಲ್ಲಿ ಬಂದು ಸೇರಿದವರು, ಅವರ ಮಾತು ಮುಖ್ಯ ಆಗ್ತದೋ? ಅಜ್ಜ ಇಲ್ಲಿ ಇದ್ದವ ನನ್ನ ಮಾತು ಮುಖ್ಯ ಆಗ್ತದೋ? ಅದು ನಿಮ್ಮಲ್ಲಿ ಹೇಳುವಾಗ ನೀವೇ ಮುಖ್ಯ. ಹೌದಾ? ಹಾಗಿದ್ರೆ ಈಗ ನನ್ನ ಮಾತು ಅಜ್ಜನ ಸ್ಥಾನದಲ್ಲಿ ನಾ ಹೇಳಿ, ನಿಮ್ಮಲ್ಲಿ ಹೇಳುವಾಗ ಅವರು ಮುಖ್ಯ ಅಂತ ಹೇಳಿ ಅಲ್ಲ, ನಿಮ್ಮಲ್ಲಿ ಹೇಳುವಾಗ ಹಾಗಾದ್ರೆ ಒಳಗಿಂದ ಬೇರೆ ಅಲ್ಲ ಅಲ್ಲ ಅಲ್ಲ, ನಿಮ್ಮಲ್ಲಿ ಹೇಳುವಾಗ ಎಲ್ಲಿಯೂ ಹೇಳುವಾಗ ನಿನಗೆ ಸರಿಯಾಗಿ ಒಂದು ಮೋಸದ ಮಾತು ಮಾತಾಡ್ಲಿಕ್ಕೂ ಬರುವುದಿಲ್ಲ. ಅಲ್ಲ ಅಲ್ಲ, ನಿಮ್ಮಲ್ಲಿ ಹೇಳುವಾಗ ಅವರು ಮುಖ್ಯ ಅಂತ ಹೇಳಿದ್ರೆ ನನಗೆ ಬೇರೆ ಬೇಕು, ಅದಕ್ಕಿಂತ ದೊಡ್ಡ ಶಾಪ ಅಂತ. ಅದೇ ಹೇಳಿದ್ದು ಮಗು, ಪ್ರಪಂಚದಲ್ಲಿ ಅವರ ಮಾತು ಕೇಳಿ ನೀ ಹಾಳಾಗಬೇಡ ಎನ್ನುವ ಸದುದ್ದೇಶದಿಂದ ಏನು ಮಾಡಬೇಕು? ಯಾರೊಟ್ಟಿಗೆ ಸೇರಿ ಕೆಡುಕ ಯೋಚಿಸಬೇಡ, ಯಾವ ಕಾರಣಕ್ಕೂ ಅಂತವರ ಜೊತೆ ಸೇರಬೇಡ, ಒಳ್ಳೆ ರೀತಿಯಲ್ಲಿ ಅವರಿಗೆ ಯಾರೊಟ್ಟಿಗೆ ಸೇರಬೇಕು ಅಂತ ಹೇಳುದು ನೀವು? ಯಾರ ಒಟ್ಟಿಗೆ ಏನು, ನಾವಿದ್ದೇವಲ್ಲ, ನಮ್ಮ ಮಾತು ಕೇಳು. ಈಗ ಪಾಂಡವರ ಜೊತೆ ಸೇರು. ಅವರ ಜೊತೆ ಸೇರಬಹುದು. ನೀವೀಗ ಹರಿಕೀರ್ತನೆ ಬಿಟ್ಟಿದ್ದೀರಾ, ಪಾಂಡವರ ಕೀರ್ತನೆ ಶುರು ಮಾಡಿದ್ದೀರಲ್ಲ, ಒಟ್ಟಿಗೆ ಮಾಡಿದ್ರೆ ಅವರದ್ದು ಕೀರ್ತನೆ ಆಗ್ತದೆ. ನನ್ನನ್ನು ಜರೆಯುವುದು ಮಾತ್ರ ನಿಮಗೆ. ಜರೆಯುವುದೇ ತಗೆಯಲ್ಲನು ಜರೆಯುವುದೇ ತಗೆಯನ್ನನು ಪಾಂಡವರ ಪರಿಪರಿಯ ಕೀರ್ತನವನು ಮರುಕದಿಂಪೊಗಳಲೇಕೆ ಎನ್ನೊಡನ ಕೆರಳಿ ನುಡಿವಿರಿ ಮೇಲಕ್ಕೆ ಜರೆಯುವುದೇ ತಗೆಯನ್ನನು ಅಜ್ಜ ಮಗು, ಸಹವಾಸದಿಂದ ಅವನಲ್ಲಿ ಒಳ್ಳೆ ಗುಣ, ಅವನಲ್ಲಿರುವ ಒಳ್ಳೆ ಗುಣ ನನಗೆ ಬಂದಿತ್ತು. ಒಳ್ಳೆಯ ಗುಣ ಬಾರದೇ ಇದ್ರೂ ಅಡ್ಡಿ ಇಲ್ಲ, ಅವರನ್ನು ದೂಷಿಸುವ ಗುಣ ಆದ್ರೂ ಬೇಡ. ನಿನ್ನಷ್ಟಕ್ಕೆ ನೀನು ಅವರ ಪಾಡಿಗೆ ಅವರ ಸಹವಾಸ ಮಾಡಿದ್ರೆ ಒಂದು ಆ ಕಡೆ ಈ ಕಡೆ ಎಲ್ಲ ಆಗ್ಬೇಕಲ್ಲ. ಅಲ್ಲ, ಅವರ ಜೊತೆ ಸೇರು ಅಂತ ಹೇಳಿದರೆ ಅವರನ್ನು ಪ್ರತ್ಯೇಕವಾಗಿ ಇಟ್ಟುಕೊಂಡು ಅವರ ವ್ಯವಸ್ಥೆಯಲ್ಲಿ ಅವರು ಇರಲಿ. ಈಗ ವ್ಯವಸ್ಥೆ ನಾವೇ ಅಲ್ವಾ ಮಾಡಿದ್ದು, ಒಟ್ಟಿಗೆ ಸೇರು ಅಂತ ಹೇಳಿದ್ರೆ ಈಗ ಇದ್ದ ವ್ಯವಸ್ಥೆಗೆ ಒಗ್ಗು ಅಂತ ಅರ್ಥ. ಅಜ್ಜ, ನೀವು ನನ್ನನ್ನು ಇನ್ನೂ 100 ಬೈರಿ, ನನಗೆ ಬೇಸರ ಆಗುದಿಲ್ಲ. 150 ಸಲ ಇನ್ನೂ ತೆಗಳಿ, ನನಗೆ ಬೇಸರ ಇಲ್ಲ. ಆದರೆ ಒಂದೇ ಒಂದು ಸಾರಿ ಅವರನ್ನು ಹೊಗಳಬಾರ್ದು. ನನ್ನನ್ನು ಎಷ್ಟು ಬೈದ್ರು ನನಗೆ ಬೇಸರ ಇಲ್ಲ, ಅವರನ್ನು ಹೊಗಳಬಾರ್ದು. ಪಾಂಡವರ ಪರಿಪರಿಯ ಕೀರ್ತನಗಳು, ಅದು ಹೇಗೆ ಗೊತ್ತುಂಟಾ? ಅದು ನೀವೊಂದು ಆಗ ಮಾತು ಹೇಳಿದ್ರಿ ಅಲ್ವಾ, ತಲೆ ಬೆಳ್ಳಗಾದ್ದು. ಈಗ ನನಗೆ ಮೊಮ್ಮಕ್ಕಳು ಆಗ್ಲಿಲ್ಲ ಅಂತಲ್ಲ, ಅಲ್ಲ, ಸ್ವಲ್ಪ ದೊಡ್ಡದಾಗಿ ಅವರು ಸಂಸಾರಿಗಳ ಮೊಮ್ಮಕ್ಕಳಾದವನೇ ಕೌರವ. ಹೌದು, ಮತ್ತೆ ನನ್ನ ಮಗನಿಗೆ ಮದುವೆ ಆಗಿ ಮೊಮ್ಮಕ್ಕಳಾಗಿದ್ದಾರೆ. ಅದಲ್ಲ, ಈ ಮನೆಯಲ್ಲಿರುವ ಹಿರಿಯರಿಗೆ ಕ್ರಮವೇ ಹಾಗೆ. ಈಗ ಕುರುಕುಲಕ್ಕೆ ಒಂದು ತಾಯಿ ಇದ್ದ ಹಾಗೆ ಪಿತಾಮಹ ಅಲ್ವಾ ನೀವು. ಮನೆಗೆ ಮದುವೆಗೆ ಅವ, ಉತ್ತರ ಕ್ರಿಯೆಗೆ ಅವ, ಬೇಕು ಬೇಡದ್ದಕ್ಕೆ ಅವ, ಅಕ್ಕಿ ತರಲಿಕ್ಕೆ ಅವ, ಎಲ್ಲದಕ್ಕೆ ಅವ ದಿನಾಲು ಎಲ್ಲದಕ್ಕೂ ತಲೆ ಕೊಡುವವ. ಈ ಹೊರಗಿರುವ ಮಗ 3 ವರ್ಷಕ್ಕೊಮ್ಮೆ 1,000 ಕೊಡುದು, ಇವ ಲಕ್ಷ ಕೊಟ್ಟದ್ದು ಲೆಕ್ಕಕ್ಕಿಲ್ಲ. ಅವ ಒಂದು 3 ವರ್ಷಕ್ಕೊಂದು ಬಂದು ಎಷ್ಟೊಂದು ತಂದೆ ತಾಯಿಯ ಮೇಲೆ ಗೌರವ ಚಾಚ ಹೇಳಿ ಪ್ರಯೋಜನ ಇಲ್ಲ. ಅವನ ಮಾತು ಎಂಥದ್ದು, ಅವನ ವಿನಯ ಎಂಥದ್ದು. ಇವ ಇಲ್ಲಿ ತಲೆ ಬಿಸಿಯಲ್ಲಿ ಸಮಸ್ಯೆಯಲ್ಲಿ ಒಂದು ಮಾತಾಡಿದ್ರೆ ಅವರಿಗೆ ಪರಬ್ರಹ್ಮ. ಮಗು, ಒಳ್ಳೆಯ ಮಗ ಅಂತಾದ್ರೆ ಆ ತಲೆ ಬಿಸಿ ಇರುವವ ನಾನೊಬ್ಬನೇ ಯಾಕೆ ತಲೆ ಹೊರಬೇಕು, ಇದಕ್ಕೆ ಕೊಡಬೇಕು? ಆ ಮಗನನ್ನು ಕರೆಸಿ ಸ್ವಲ್ಪ ಅವನಿಗೆ ಹೊಣೆ ವಹಿಸಿ ಅವ ಇಲ್ಲಿ ಇರ್ಲಿ, ಅವನು ಸ್ವಲ್ಪ ಅಕ್ಕಿ ತರಲಿ. ಅಲ್ಲಲ್ಲ, ಒಳ್ಳೆಯ ಮಗ ಬರ್ಲಿ. ಇವ ಅವನ ಒಳ್ಳೆಯದಕ್ಕೆ ಹೇಳುದು. ಈ ಮಗ ಅವನನ್ನು ಹೊರಗೆ ಓಡಿಸಿ ಅವ ಇಲ್ಲಿಗೆ ಬಂದ್ರೆ ಅಲ್ಲ, ನನ್ನ ತಲೆ ಬೀಸಿ ಅವನಿಗೆ ಬೇಡ ಎನ್ನುವುದಾಗಿ ಯೋಚನೆ ಮಾಡಿ ಅಲ್ವಾ ಇಷ್ಟು ತಲೆ ಬಿಸಿ ಮಾಡುದು. ಇದು ಒಟ್ಟಿಗೆ ಅದು ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳುದು. ಅದಕ್ಕೆ ಇದು ಗಂಧದ ಮರವೇ ಇರುವ ಕಾಡಿನಲ್ಲಿ ಕಿರಾತ ಸ್ತ್ರೀ
ಒಲೆಗೆ ಗಂಧದ ಗಿಡ ಇಟ್ಟಿದ್ದಾಳೆ. ಹೌದೌದು, ಅವಳಿಗೆ ಅಲ್ಲಿ ಹಾಗೆ ಸಿಗುವುದೇ ಅದು. ನಿಮಗೆ ನಾನು ಒಟ್ಟಿಗಿದ್ದೇನೆ, ಹಾ. ಬಹಳ ತಾತ್ಸಾರ ಆಗಿದೆ. ಇವ ಕೌರವ ಅವ ಕೆಟ್ಟವ, ಅವ ಬಹಳ ಒಳ್ಳೆಯವ. ಈಗ ನಾನು ಕೆಟ್ಟವನು ಇಟ್ಟುಕೊಳ್ಳುವ. ಈಗ ಅರಗಿನಾಲಯದಿಂದ ತಪ್ಪಿಸಿಕೊಂಡ್ರಲ್ವ ಅವರು. ಹೌದು, ಈಗ ಅವರು ಸತ್ತಿರ್ಲಿಲ್ಲಲ್ಲ. ಈಗ ನನಗೆ ಗೊತ್ತಿರ್ಲಿಲ್ಲ ಅವರು ಸತ್ತಿದ್ರು ಅಂತ ಭಾವಿಸಿದ್ದೆ. ಅವರು ಸತ್ತಿರ್ಲಿಲ್ಲ ಅಂತ ಅವರಿಗೆ ಗೊತ್ತಿತ್ತಲ್ಲ. ಗೊತ್ತಿತ್ತು. ಈಗ ನನ್ನ ಮೇಲೆ ಧೈರ್ಯ ಇಲ್ಲ, ನಂಬಿಕೆ ಇಲ್ಲ, ಸಾಯ್ಲಿ. ಈಗ ನೀವು ಪಿಂಡ ಬಿಡುವವರೆಗೆ ಹೋಗ್ಲಿಲ್ವ ಅಜ್ಜ? ಜಲಾಂಜಲಿ ಕೊಡುವವರೆಗೆ. ಹೌದು, ಅಜ್ಜ ನಾವು ಬದುಕಿದ್ದೇವೆ ಅಂತ ಒಂದು ಜನ ಆದರೂ ಕಳಿಸಿದ್ರು ಅವರು. ಈಗ ನಾನು ನನ್ನ ಸ್ವಾರ್ಥಕ್ಕೆ ಬೇಕಾಗಿ ಮತ್ತೊಬ್ಬರ ಬಾಳು ಹಾಳು ಮಾಡುವವ, ಬದುಕು ತೆಗೆಯುವವ. ಈಗ ಅವರು ಅಲ್ಲಿ ಬೆಂಕಿ ಕೊಟ್ಟರು, ಒಂದು 5-6 ಜನರನ್ನು ಕೊಂದ್ರಲ್ಲ ಅಲ್ಲಿಂದ ಹೋಗುವಾಗ. ಅದಕ್ಕೆ ಈಗ ಅವರು ಏನು ಅನ್ಯಾಯ ಮಾಡಿದ್ದಾರೆ? ಅವರು ಅಮಾಯಕರಲ್ವಾ ಮಗು? ಓ, ಈಗ ನೀನು ಮಾಡಬಾರದನ್ನೆಲ್ಲ ಮಾಡಿ ಈಗ ಬದುಕಿಗಾಗಿ ಹೆಣಗಾಡುವ ಪರಿಸ್ಥಿತಿಯಲ್ಲಿ ಅವರು ಮಾಡಿದಂತಹ ಕೃತ್ಯವನ್ನು ದೂಷಿಸ್ತಾ ಇದ್ದಿ. ಇರಲಿ. ಈಗ ನಾ ಹೇಳ್ತೇನೆ, ಅವರಿಗೆ ನೀ ಬೆಂಕಿ ಕೊಡುವಾಗ ಹೇಳಿದ್ಯೋ ನಾನು ಇಂಥದ್ದನ್ನು ಅರಗಿನಾಲಯ ಮಾಡಿದ್ದೇನೆ, ನಿಮ್ಮನ್ನು ಇಲ್ಲ. ನಾನು ಪ್ರಾಮಾಣಿಕವಾಗಿ ನಿಮ್ಮಲ್ಲಿ ಹೇಳ್ತೇನೆ, ನಾನು ಅವರನ್ನು ಸುಡ್ಲಿಕ್ಕೆ ಕಳಿಸಿ. ಅದೇ ಹೇಳಿದ್ದು, ಅವರನ್ನು ಸುಡ್ಲಿಕ್ಕೆ ನೀ ಮಾಡಿದ್ದಲ್ಲ. ನಾನು ಕೆಟ್ಟವನು, ಈಗ ಕೆಟ್ಟವಂತ ಹಾಗೆ ಆಯ್ತು. ಹಾಗಾದ್ರೆ ಪಾಂಡವರು ಕೆಟ್ಟವರು ಅಂತ ನೀ ಹೇಳುದು. ಹಾಗಿದ್ರೆ ಅಲ್ಲಿ ಬಂದ ಆ ಕಿರಾತರು ಅವರನ್ನು ಪಾಂಡವರು ಅಲ್ಲಿಗೆ ಕರೆದು, ಬನ್ನಿ ಹೀಗೆ ಆಗಿದೆ, ನಿನಗೆ ಎಲ್ಲಿಯಾದ್ರೂ ಯಾರಾದರೂ ನಿನ್ನ ಗುಪ್ತಚರರು ಹೇಳಿದ್ದಾರೋ? ಎಂತದು? ಅವರನ್ನು ಕರೆದು ಒಳಗೆ ಕೂಡಿ ಹಾಕಿ ಆಮೇಲೆ ಬೆಂಕಿ ಕೊಟ್ಟದ್ದ? ಅಲ್ಲ, ಈಗ ಅವರು ಇದ್ದಾರೆ ಅಂತ ಗೊತ್ತಿದ್ದು ಬೆಂಕಿ ಕೊಟ್ಟದ್ದ, ಗೊತ್ತಿಲ್ಲದ ಬೆಂಕಿ? ಅದನ್ನೇ ಹೇಳಿದ್ದು. ಈಗ ಆ ಬಂದವರು ಅವರು ಯಾವ ಸ್ಥಿತಿಯಲ್ಲಿದ್ರು? ಯಾವ ಸ್ಥಿತಿಯಲ್ಲಿದ್ರು? ಅವರು ಮನೆಯ ಒಳಗೆ ಮಲಗಿದ್ದ, ಹೊರಗೆ ಮಲಗಿದ್ದ? ಒಟ್ಟು ಹೆಣ ಸಿಕ್ಕಿದೆ. ಹೆಣ ಸಿಕ್ಕಿದೆ, ಹೊರಗೆ ಸಿಕ್ಕಿದ್ದು. ಅದು ಏನು ಅಂತ ನಮ್ಗೆ ಗೊತ್ತಾಗಿದೆ. ಏನಂತ? ಕಂಠ ಪೂರ್ತಿ ಕುಡಿದದ್ದು. ಇರ್ಲಿ. ಈಗ ಕುಡ್ದವರನ್ನೆಲ್ಲ ಬೆಂಕಿ ಕೊಟ್ಟು ತೆಗೆಯುವುದೇ? ಅಲ್ಲಲ್ಲ, ಅಲ್ಲಿಗೆ ಮುಗಿಲಿಲ್ಲ. ಕುಡ್ದವರನ್ನು ತೆಗೆಯುವುದು ಅಂತಲ್ಲ, ಇನ್ನೊಬ್ಬರ ಮನೆಗೆ ನಾವಿಲ್ಲಿ ಮಲಗ್ತೇವೆ, ಒಂದು ಮಾತು ಹೇಳಬೇಕು. ಪಾಂಡವರು ಅವರನ್ನು ಮಲಗಿದ್ದೇ ಅವರಿಗೆ ಗೊತ್ತಿರಲಿಲ್ಲ, ಅವರು ಹೊರಗಿದ್ರು. ನೋಡು, ದೈವದ ಒಂದು ಅನುಗ್ರಹ ಅಂತ ಹೇಳುವುದು. ಒಂದು ಹೆಣ್ಣಾಗಬೇಕೋ 5 ಜನ ಆಗಬೇಕು, ಅವರನ್ನು ಕರೆದು ಮಾಡಿದ್ದ. ನೋಡು, ಹೇಳು, ಹೇಳುದು ಕೇಳು. ಅದು ಎಂತದ್ದು ಗೊತ್ತುಂಟಾ ನಿಮಗೆ ಅವರ ಬಗ್ಗೆ ಒಂದು ಅದು ವಿಷಯ ಏನು ಗೊತ್ತುಂಟಾ? ಅವರು ಗೊತ್ತಿದ್ದೇ ಬೆಂಕಿ ಕೊಟ್ಟದ್ದು. ಯಾಕೆ? ನಾಳೆ ಕೌರವನಿಗೆ ನಾವು ಬದುಕಿದ್ದೇವೆ ಅಂತ ಗೊತ್ತಾದ್ರೆ ನಮ್ಮನ್ನು ಹಿಂಬಾಲಿಸಿ ನಮ್ಮನ್ನು ಗುರುತು ಹಚ್ಚುವುದಕ್ಕೆ ಬೇಕಾಗಿ ಜನ ಕಳುಹಿಸಿಯಾನು. ಒಂದು ಹೆಣ್ಣು 5 ಗಂಡಸರು ಇದ್ರೆ ಆ 5 ಕುಂತಿ ಮತ್ತು ಅವರ ಮಕ್ಕಳು ಸತ್ತದ್ದು ಅಂತ ಸ್ಪಷ್ಟ ಆಗ್ತದೆ ಎನ್ನುವ ಕಾರಣಕ್ಕಾಗಿ. ಹಾಗಾದ್ರೆ ಅವರನ್ನು ಕರೆದು ತಂದದ್ಯಾರು? ಯಾರಿಗೆ ಗೊತ್ತು? ಅವರದ್ದೇ ರಾಜಕೀಯ, ಅವರದ್ದೇ ರಾಜಕೀಯ. ಅದನ್ನು ಒಪ್ಪಿಕೋ. ಯಾರಿಗೆ ಗೊತ್ತು ಅಂತ ನಿನಗೆ ಗೊತ್ತಿಲ್ಲ? ಅಲ್ಲಲ್ಲ, ಇರ್ಲಿ. ಈಗ ಗೊತ್ತುಂಟ ಅಂತ ಕೇಳಿ. ಈಗ ನೋಡಿ, ಯಾರಿಗೆ ಗೊತ್ತು? ಅದು ಸಣ್ಣ ಸಾಮಾನ್ಯ ಜ್ಞಾನ. ಒಬ್ಬ ಹೆಂಗಸು 5 ಗಂಡಸರು, ಅದು ಯಾವ ದೈವ ಕೃಪೆಯೂ ಅಲ್ಲ, ಇವರ ರಾಜಕೀಯ. ನಾಳೆ ಕುಂತಿ ಮತ್ತು ಮಕ್ಕಳು ಸತ್ತದ್ದು ಅಂತ ಇವ ಭಾವಿಸಬೇಕು. ಅವರನ್ನು ಉದ್ದೇಶ ಪೂರ್ವಕವಾಗಿ ಅಲ್ಲಿ ಮಲಗಿಸಿ ಬೆಂಕಿ ಕೊಟ್ಟು ಹೋದದ್ದು. ಪಾಂಡವರ ಹೆಣವನ್ನು ಅವರು ಪೂರ್ತಿ ಕರಕಲಾದರೂ ಕೂಡ ಗುರುತಿಸುವಷ್ಟು ಬುದ್ಧಿವಂತ ಕೌರವ ಅಂತ ಹೇಳುವುದು ಪಾಂಡವರಿಗೆ ಚೆನ್ನಾಗಿ ಗೊತ್ತುಂಟು. ಓ, ಪಾಂಡವರಿಗೆ ಹಾಗಾದ್ರೆ ನಾನು ಗುರುತಿಸ್ಲಿಕ್ಕೆ ಆಗ್ಲಿಲ್ಲ. ಯಾಕೆ? ಅದನ್ನ ನಿನಗೆ ಗುರುತಿಸ್ಲಿಕ್ಕೆ ಆಗ್ಲಿಲ್ಲ ಅಂತ ಹೇಳುದು ಯಾರು? ಅದು ನಿಮ್ಮ ಭ್ರಮೆ ಮಾತ್ರ. ನಮಗೆ ಗೊತ್ತಾಗಿದೆ ಆಗ್ಲೇ. ಏನು? ಆಗ್ಲೇ ಗೊತ್ತಾಗಿದೆ ಪಾಂಡವರಲ್ಲ ಅಂತ ಹೇಳಿ. ನಿನಗೆ ಹೇಳಿಲ್ಲ. ಎಂತದು ಅಜ್ಜ, ನೀವು ತಿರುಚುದು ಯಾಕೆ? ನೀವು ಅವರು ಸತ್ತಿದ್ದಾರೆ ಅಂತ ಜಲಾಂಜಲಿ ಕೊಡ್ಲಿಕ್ಕೆ ಹೋಗಿದ್ದೀರಿ. ನೀವು ಅವರು ಸತ್ತಿದ್ದಾರೆ ಅಂತ ಕೊಡ್ಲಿಕ್ಕೆ ಹೋಗುವಾಗ ವಿದುರ ಬಂದು ಹೇಳಿದ್ದು, ಇದರ ಬಂದು ಹೇಳಿದ್ದು ಅಂತ ನಮಗೆ ಮತ್ತೆ ಗೊತ್ತಾದ್ದು. ಇಲ್ಲಾಂದ್ರೆ ಅವತ್ತೇ ಅವರ ಬಿಲ್ಲು ಮುರಿಯುವ ಪ್ರಕರಣ ಸಂಧಾನದಲ್ಲಿ ಆಗುದಲ್ಲ. ನಿನಗೆ ಗೊತ್ತಿಲ್ಲ ಅಂತ ಹೇಳಿ ಉಳಿದವರಿಗೆ ಗೊತ್ತಿಲ್ಲ ಅಂತ ಅಲ್ಲ. ನೀವು ಜಲಾಂಜಲಿ ಕೊಡ್ಲಿಕ್ಕೆ ಹೋಗಿದ್ದೀರಾ ಇಲ್ವಾ? ಅದನ್ನೇ ಹೇಳಿದ್ದು. ಆ ಕಾಲಕ್ಕೆ ಪಾಂಡವರ ಕುರಿತಾಗಿ ನೀ ಇಂತಹ ಭಾವನೆ ಹೊಂದಿದ್ದಿ ಎನ್ನುವುದನ್ನು ತಿಳಿದೆ. ಈಗ ಸಾಯದೆ ಇದ್ದವರಿಗೆ ಜಲಾಂಜಲಿ ಕೊಟ್ರೆ ಯಾವ ಪ್ರಯೋಜನ ಉಂಟು? ಅದನ್ನು ತಿಳಿದೇ ಕೊಟ್ಟದ್ದು ನಾವು. ನಿಮಗೆ ತಿಳಿದಿತ್ತಾ? ನೀವು ಸತ್ಯ ಹೇಳಬೇಕು. ನೀವು ತಿಳಿಯದೆ ಹೋದ ಕಾಲದಲ್ಲಿ ವಿದುರ ಹೇಳಿದ ಮೇಲೆ ತಿಳಿದದ್ದು ಅಂತ ನಮಗೆ ಇಲ್ಲಿವರೆಗೆ ಹೇಳಿದ್ದು. ವಿದುರನಿಂದಲೇ ತಿಳಿದದ್ದು. ಹಾಗಾದ್ರೆ ಜಲಾಂಜಲಿ ಕೊಡುವ ಮೊದಲು ಹೇಳಿದ್ದ, ಜಲಾಂಜಲಿ ಕೊಟ್ಟ ಮೇಲೆ ಹೇಳಿದ್ದ? ಈ ಕಾಲಕ್ಕೆ ವಿದುರ ನಮಗೆ ಪೂರ್ವದಲ್ಲಿ ಆ ವಿಷಯವನ್ನು ತಿಳಿಸಿದ್ದಾನೆ. ಯಾವಾಗ? ಅದಕ್ಕಿಂತ ಮೊದಲೇ. ಮತ್ತೆ ಜಲಾಂಜಲಿ ಕೊಡ್ಲಿಕ್ಕೆ ಹೋಗುದು ಹೇಳಿದ್ದು ವಿದುರ ಕೊಡ್ಲಿಲ್ವಾ? ವಿದುರನು ಇದ್ದ ಆ ಸಂದರ್ಭದಲ್ಲಿ. ಯಾವುದಕ್ಕೆ? ಜಲಾಂಜಲಿ ಕೊಡುವಂತಹ ಅದನ್ನೇ ಹೇಳಿದ್ದು. ಈ ಕಾಲಕ್ಕೆ ವಿದುರನಿಂದ ಸೂಚಿತವಾಗಿ ಈ ವಿಷಯವನ್ನು ತಿಳಿದೇ ನಾವಲ್ಲಿಗೆ ಹೋದದ್ದು. ಆ ಕಾರಣಕ್ಕಾಗಿ. ಅಲ್ಲ, ನೀವು ಕೊಟ್ಟದನ್ನು ನಾನು ಇಲ್ಲ ಅಂತ ಹೇಳಿದ್ರೆ ಅದು ನಡೆಯುವುದಿಲ್ಲ. ನೀವು ಅಲ್ವಾ ಕೊಟ್ಟದ್ದು? ಅದೇ ಹೇಳಿದ್ದು. ಈಗ ನೀವು ಅದಕ್ಕಿಂತ ಅವ ಮೊದಲೇ ಹೇಳಿದ್ದಾನೆ ಅಂತ ನೀವು ವಾದ ಮಾಡಿದ್ರೆ ನಿಮ್ಮಲ್ಲಿ ಹೇಳಿದ್ದಲ್ವ? ನನಗೆ ಗೊತ್ತಿಲ್ಲ ಅದು. ಆದರೆ ನಮಗೆ ಗೊತ್ತಿದ್ದ ಪ್ರಕಾರ ಪಾಂಡವರು ಸತ್ತರೊಂದೇ ತಿಳಿದು ನೀವು ಜಲಾಂಜಲಿ ಕೊಡುವುದಕ್ಕೆ ಹೋಗುವಾಗ ವಿದುರ ಅವರು ಬದುಕಿದ್ದಾರೆ, ಕೊಡುವುದು ಬೇಡ ಅಂತ ಹೇಳಿದ್ದು ನಮಗೆ ಗೊತ್ತಾದ ಸತ್ಯ. ಇರ್ಲಿ, ಈಗ ನೀವು ಹೇಳಿದ್ರೆ ಮೊದಲೇ ಹೇಳಿದ್ದಾನೆ ಅಂತ ಹೇಳಿದ್ರೆ ವಾದ ಇಲ್ಲ. ಅದನ್ನೇ ಹೇಳಿದ್ದಪ್ಪ. ಈ ಕಾಲಕ್ಕೆ ನಿನಗೆ ಎಲ್ಲವೂ ತಿಳಿದಿರಬೇಕು ಅಂತ ಇಲ್ಲ. ಆದ್ರೆ ಹಸ್ತಿನಾವತಿಯಲ್ಲಿ ಯಾವುದನ್ನು ಯಾವಾಗ ಹೇಗೆ ತಿಳಿದವರು. ಯಾಕಂದ್ರೆ ನಿನಗಿಂತ ಹೆಚ್ಚು ನೀ ಏನು ಮಾಡಿದ್ದಿ ಎನ್ನುವುದು ವಿದುರನಿಗೆ ಗೊತ್ತಿತ್ತು. ಅಲ್ಲ, ಅವನಿಗೆ ಅವನ ನೋಟದಲ್ಲಿ ಗೊತ್ತಾಗೋದು. ಅದೇ ಹೇಳಿದ್ದು. ಈಗ ವಿದುರನಿಗೆ ಗೊತ್ತಿತ್ತಾ?
ಯಾವುದು? ನೀ ಅರಗಿನಾಲಯ ಕಟ್ಟಿದ್ದು ಗೊತ್ತಾಗಿದೆ. ಮತ್ತೆ ಅದು ನಮ್ಗೆ ಗೊತ್ತಾಗ್ಲಿಲ್ಲ ಅಂತ ಹೇಗೆ ಹೇಳ್ತಿ? ಅಲ್ಲ, ಅವ ಹೇಳಿದ್ದೆ ಮತ್ತೆ ಅಂತ ಅದೇ ಹೇಳಿದ್ದು ನಮಗೆ ಅದು ಮೊದಲೇ ಗೊತ್ತುಂಟು ಅಂತ. ನೀ ಅರಗಿನಾಲಯ ಕಟ್ಟಿದ್ದು ನನಗೆ ಗೊತ್ತುಂಟು, ನಿನ್ನ ತಲೆಯಲ್ಲಿತ್ತು ಅವರಿಗೆ ಗೊತ್ತಿಲ್ಲ ಅಂತ ಅಲ್ಲ, ಅಷ್ಟೇ. ಅರಗಿನಾಲಯ ಕಟ್ಟಿದ್ದರ ವಿಷಯ ಹೇಳಿದ್ದಲ್ಲ ನಾನು. ಪಾಂಡವರು ಬದುಕಿ ಅದನ್ನೇ ಹೇಳಿದ್ದಪ್ಪ. ನೀವು ಹೇಳಿದ್ದೇನು? ಈಗ ನಿಲ್ಲಿ, ನೀವು ಹೇಳಿದ್ದೇನು? ಕೌರವ ಪಾಂಡವರ ಹೆಣ ಸುಟ್ಟು ಹೋದ್ರು ಪಾಂಡವರದ್ದು ಹೌದೋ ಅಲ್ವೋ ಎನ್ನುವುದಾಗಿ ಗುರುತಿಸ್ತಾನೋ ಇಲ್ವೋ ಅಂತ ಗೊತ್ತಿಲ್ಲದ ದಡ್ಡರಲ್ಲ ಪಾಂಡವರು ಅಂತ ಹೇಳಿದ್ರಿ. ನಾನು ಗುರುತಿಸಲಿಲ್ಲ, ನಾನು ಪಾಂಡವರೆಂದೇ ಭಾವಿಸಿ. ಈಗ ನಿನಗೆ ಸ್ಪಷ್ಟ ಹೇಳ್ತೇನೆ, ನೀನು ಯಾವಾಗ ಅರಗಿನಾಲಯವನ್ನು ಕಟ್ಟಿದೆಯೋ ಅವರನ್ನು ಸುಡುವುದಕ್ಕಾಗಿಯೇ ಮಾಡಿದ್ದು ಅಂತ ವಿದುರನಿಗೆ ಗೊತ್ತಾಗಿದೆ. ಅವ ಅಲ್ಲಿ ಜನ ಕಳುಹಿಸಿದ್ದಾನೆ, ಅದರಲ್ಲಿ ಅವ ಗುಹೆಯನ್ನು ಮಾಡಿ ಅವರಿಗೆ ಪಾರಾಗುವುದಕ್ಕೆ ಬೇರೆ ದಾರಿಯನ್ನು ಮಾಡಿದ್ದಾನೆ. ಇಷ್ಟ ಆದ ಮೇಲೆ ಪಾಂಡವರು ಸಾಯ್ಲಿಕ್ಕಿಲ್ಲ. ಈ ವಿಷಯ ವಿದುರನಿಗೆ ಗೊತ್ತುಂಟು ಅಂತ ಆದ್ರೆ ನನಗೂ ಗೊತ್ತುಂಟು. ಇರ್ಲಿ ಆ ಕಾಲಕ್ಕೆ ಅಲ್ಲ, ಅದು ಇರ್ಲಿ, ಅದು ಒಪ್ಪಿದೆ. ಈಗ ಹೇಳ್ತೇನೆ, ಅದು ಅದರ ಮೇಲೆ ನಾನು ಚರ್ಚೆ ಅಲ್ಲ, ನನ್ನ ಚರ್ಚೆ ಯಾವುದ್ರಲ್ಲಿ ಇರುವುದು? ಈಗ ಪಾಂಡವರು ಸತ್ತಿದ್ದಾರೆ ಎನ್ನುವುದಾಗಿ ನಾನು ಭಾವಿಸಿದ್ದು ಸತ್ಯ ಅಂತ. ನೀ ಭಾವಿಸಿದ್ದಕ್ಕೆ ನಮ್ಮನ್ನು ಹೊಣೆ ಮಾಡುವುದಲ್ಲ ಮಗು. ಅಲ್ಲ, ನೀವು ಹೇಳಿದ್ದಲ್ಲೇ ವಿರುದ್ಧ ಹೇಳುದು. ನೀವು ಸವ್ಯಾಘಾತವಾದ ಮಾತುಗಳನ್ನು ಹೇಳುದು. ನೀವು ಆಗ ಹೇಳಿದಿರಿ ಪಾಂಡವರು ಯಾರೋ ಸತ್ತದ್ದನ್ನು ನೋಡಿ ಕೌರವ ಪಾಂಡವರು ಅಂತ ಭಾವಿಸುವಷ್ಟು ಹುಂಬನಲ್ಲ ಅಂತ ಅವರು ತಿಳಿದವರು ಅಂತ ಹೇಳಿದ್ದು. ನೀ ಒಂದಕ್ಕೊಂದು ತಪ್ಪು ತಿಳಿಯುವುದು ಬೇಡ. ನನಗೆ ಗೊತ್ತಿತ್ತು ಎನ್ನುವುದಕ್ಕೆ ಸಾಕ್ಷ್ಯ ಹೇಳುವುದು. ವಿದುರ ಅಷ್ಟು ವ್ಯವಸ್ಥೆ ಮಾಡಿದ್ದು ನಮಗೆ ಮೊದಲೇ ಗೊತ್ತುಂಟು. ಹಾಗಿದ್ರೆ ಪಾಂಡವರು ಸಾಯ್ಲಿಕ್ಕಿಲ್ಲ ಎನ್ನುವುದು ನಮಗೆ ಗೊತ್ತುಂಟು ಅಂತ ಅರ್ಥ. ಇರ್ಲಿ, ಹಾಗಿರುವಾಗ ಅಲ್ಲಿಗೆ ಬಂದವರದ್ದು ತಪ್ಪಲ್ಲಿ, ಅಲ್ಲಿ ದೋಷ ಧರ್ಮ ಯಾಕೆ ಅಂತ ಹೇಳ್ತೇನೆ ಕೇಳು. ಯಾಕಂದ್ರೆ ಇನ್ನೊಬ್ಬರ ಮನೆಗೆ ಬಂದು ಮಲಗುವಾಗ ಅವರ ಅನುಮತಿಯನ್ನು ಕೇಳಿ ಅವರು ನಾನು ಭಾವಿಸ್ತೇನೆ. ಇನ್ನೂ ಒಂದು ಹೇಳ್ತೇನೆ, ಅವರು ಹೊರಗೆ ಮಲಗಿದ್ದು ಹೌದು ಅಂತ ಆದ್ರೆ ಬೆಂಕಿ ಹತ್ತಿಕೊಳ್ಳುವಾಗ ಓಡಿಕೊಂಡು ಹೋಗುವುದಕ್ಕೆ ಅವಕಾಶ ಇತ್ತವರು, ಯಾಕೆ ಓಡ್ಲಿಲ್ಲ? ಆ ಸ್ಥಿತಿಯಲ್ಲಿ ಅವರು ಇದ್ರಲ್ಲಿ ಅಲ್ಲ, ಅದಕ್ಕೆ ಪಾಂಡವರನ್ನು ದೋಷಿಗಳನ್ನಾಗಿ ಮಾಡುವುದಲ್ಲ. ಬೆಂಕಿ ಬೇಗ ಹತ್ತುವ ಮನೆಯನ್ನೇ ನಾವು ಕಟ್ಟಿದ್ದು. ಹೌದು, ಬೆಂಕಿ ಅದು ಹತ್ತಿ ಓಡುವಷ್ಟು ಹೊತ್ತಿಲ್ಲ. ಅದು ಅಷ್ಟು ಬೇಗ ಹತ್ತುವ ಬೆಂಕಿಯ ಮನೆಯೇ ಅರಗಿನಾಲಯದ ಮನೆ. ಅಂತ ಮನೆಯನ್ನು ಸೃಷ್ಟಿಸಿ ಅವರು ಸಾಯುವುದಕ್ಕೆ ಮಾಡಿದ್ದು. ಈಗ ನಿಮಗೆ ಅಷ್ಟೊಂದು ಅವರ ಬಗ್ಗೆ ಅನುಕಂಪ, ಪ್ರೀತಿ ಇದೆಲ್ಲ ಇದ್ರೆ, ನಮ್ಮ ಬಗ್ಗೆ ಆ ಪ್ರೀತಿಯೇ ಇಲ್ಲ ಅಂತ ಆದ್ರೆ, ಈಗ ನೀವು 105 ಮೊಮ್ಮಕ್ಕಳ ಅಜ್ಜ ಅಂತ ಹೇಳುದು ಹೇಗೆ? ಒಂದು 5 ಮೊಮ್ಮಕ್ಕಳ ಅಜ್ಜ ಅಂತ ಹೇಳ್ಬಹುದಲ್ಲ. ನೀವು ಭೇದ ಮಾಡುವುದಾದ್ರೆ ಮಗು, ನಿನ್ನ ಮನಸ್ಥಿತಿಯಲ್ಲಿ ನೀ ಮಾತಾಡ್ತಿ ಬಿಟ್ರೆ ನನ್ನ ಮನಸ್ಥಿತಿಯನ್ನು ಗ್ರಹಿಸಿ ನೀ ಮಾತಾಡುವುದಲ್ಲ. ಅವರ ಪರವಾಗಿ ನಾ ಮಾತಾಡ್ತೇನೆ ಎನ್ನುವ ಕಾರಣಕ್ಕಾಗಿ ನಿನ್ನಲ್ಲಿ ನಾ ಭೇದ ಮಾಡಿದ್ದೇನೆ ಅಂತ ಅರ್ಥ ಅಲ್ಲ. ಭೇದ ಎನ್ನುವುದು ನಮ್ಮಲ್ಲಿ ಇಲ್ಲ ಮಗು, ಖಂಡಿತವಾಗಿ ನಮ್ಮಲ್ಲಿ ಭೇದ ಇಲ್ಲದೆ ಇದ್ರೆ ಭೇದ ಇಲ್ಲ. ಅಜ್ಜ ಹೇಳಿದ್ದನ್ನು ಒಪ್ಪಿಕೊಳ್ಳುವುದಾದ್ರೆ ಒಂದು ಕೆಲಸ ಮಾಡಿ. ನೀವು ಆಗದಿಂದ ಹೇಳ್ತಾ ಇದ್ದೀರಲ್ವಾ, ಅವರನ್ನು ರಕ್ಷಿಸುವುದಕ್ಕೆ ಕೃಷ್ಣ ಇದ್ದಾನೆ, ಅವರನ್ನು ಅಡಿಗಡಿಗೂ ರಕ್ಷಿಸ್ತಾನೆ. ನೋಡುವ, ಈಗ ಒಂದು 11 ಶ್ರೇಣಿಯ ಒಂದು ಸೇನಾಧಿಪತ್ಯವನ್ನು ವಹಿಸಿ ಅಂತೆ. ನೀ ಹೇಳಿದ್ದಕ್ಕೆ ನಾವು ಒಪ್ಪಬೇಕು ಅಲ್ಲ, ವಹಿಸಿ ಅಂತ. ಈಗ ಭೇದ ಇಲ್ಲ ಅಂತ ನೀವೊಂದು ನಾನು ಒಪ್ಪಿಕೊಳ್ಬೇಕಾದ್ರೆ ನಮಗೆ ತೋರ್ಬೇಡು ಯಾವುದ್ರಲ್ಲಿ ಆದರೂ. ಈಗ ಕೃಷ್ಣ ಅಲ್ಲಿ ರಕ್ಷಿಸ್ತಾನೆ ಅಂತ ಹೇಳ್ತೀರಿ. ಈಗ ಸೇನಾಧಿಪತ್ಯವನ್ನು ನೀವು ಇಲ್ಲಿ ವಹಿಸಿಕೊಂಡ್ರೆ ಅವರನ್ನು, ಈಗ ಒಂದು ತಾಯಿಗೆ 2 ಮಕ್ಕಳಿದ್ರೆ, ಒಬ್ಬ ಮಗು ಆರೋಗ್ಯದಲ್ಲಿ ಸರಿ ಇಲ್ಲದಿದ್ರೆ, ಆರೋಗ್ಯದಲ್ಲಿ ಸರಿ ಇಲ್ಲದ ಮಗುವಿನ ಬಗ್ಗೆ ಅಲ್ವಾ ತಾಯಿ ಹೆಚ್ಚು ಲಕ್ಷ್ಯ ವಹಿಸುವುದು. ಈಗ ಅಲ್ಲಿ ಸ್ವಸ್ಥರಿದ್ದಾರೆ, ಕೃಷ್ಣ ಅನುಗ್ರಹ ಉಂಟು, ನನ್ನದಲ್ಲ ನಿಮ್ಮದೇ ಮಾತು. ಇಲ್ಲಿ ನನಗೆ ಯಾರ ಅನುಗ್ರಹ ಇಲ್ಲ, ನಾನು ಕೆಡುಕಿ ಯೋಚಿಸುವ, ನಾನು ಸಾಯ್ಲಿಕ್ಕೆ ಹೊರಟವ. ನೋಡುವ, ಭೇದ ಇಲ್ಲದೆ ಸಾಯ್ಲಿಕ್ಕೆ ಹೊರಟ ಮಗುವನ್ನು ರಕ್ಷಿಸಲಿಕ್ಕೆ ಮಗು 2 ಮಕ್ಕಳು ತಾಯಿಗೆ ಒಂದೇ ಹೌದು ಅಂತ ಆದ್ರೆ, ಈ ಕಾಲಕ್ಕೆ ನೀನು ಹೇಗೆ ಹೇಳ್ತೀಯೋ ಅದೇ ಭಾವದಿಂದ ನಾ ಪಾಂಡವರನ್ನು ಕಾಣಬೇಕಾದ ಅನಿವಾರ್ಯತೆ ಉಂಟು ಅಂತ ಆದ್ರೆ, ನಿನಗೆ ನಾನು ಸೇನಾಧಿಪತ್ಯ ಮಾಡ್ತೇನೆ ಅಂತ ಆದ್ರೆ ಅವನಿಗೆ ನ್ಯಾಯ ಕೊಟ್ಟಾಗ ಆಗ್ತದೆ. ಯಾಕಂದ್ರೆ ನೀವು ಮೊದಲೇ ಹೇಳಿದಿರಲ್ವಾ, ಯಾರು ಬಂದ್ರು ಅವರನ್ನು ರಕ್ಷಿಸುವ ಕೃಷ್ಣ ಇದ್ದಾನೆ ಅಂತ ಅಲ್ವಾ. ಇಲ್ಲಿ ಯಾರು ಇಲ್ಲ ಅಜ್ಜ, ಕೃಷ್ಣ ನಮ್ಮನ್ನು ನೋಡ್ತಾನೆ. ಧರ್ಮರಾಯ ಎಂಥವಂತ ನಿನಗೊತ್ತಿಲ್ವೇನು? ಏನು ತರಳ ಕೇಳೇನೋ
ಭೀಷ್ಮ ಬಾಳಿರ್ದು ರವಗೈಸಿದೆನೆಂಬ ನಿಲ್ದೆಗಳು ಬರುತ್ತಿರುವುದು ದುರಬಗೈಸಿದನೆಂಬ ನಿಂದೆಗಳು ಬರುತ್ತಿಗುದು ಕುರುರಾಯ ತ್ಯಜಿಸೀಗ ಛಲವ ತರಳ ಕೇಳೆಲೋ ಕೇಳು ತರಳ ಮಗು, ಅಜ್ಜ ಆಳೆತ್ತರದ ವಾಸುದೇವನ ಮೂರ್ತಿಯನ್ನು ಹೃದಯ ಗುಹೆಯಲ್ಲಿ ಸ್ಥಾಪಿಸಿ ಆ ಮೂಲಕವಾಗಿ ಅವನನ್ನು ಆರಾಧಿಸುವವ ನಾನು. ಸರಿ. ಹಾಗಿದ್ರೆ ಆ ಸ್ಥಾನದಲ್ಲಿ ಕೃಷ್ಣನನ್ನು ಕಾಣ್ತೇನೆ ಎಂದಂದ್ರೆ ಕೃಷ್ಣನನ್ನು ವೈರಿಯಾಗಿ ನಾ ಕಾಣುವುದಿಲ್ಲ. ಹಾಗಿದ್ರೆ ಅಲ್ಲಿ ಕೃಷ್ಣ ಇದ್ದಾನೆ ಎನ್ನುವ ಕಾರಣಕ್ಕಾಗಿ ನೀವು ಇಲ್ಲಿ ನಿಲ್ಲಿ ಅಂತ ಕೇಳಿದರೆ ಪರೋಕ್ಷವಾಗಿ ನೀವು ಕೃಷ್ಣನ ವೈರವನ್ನು ಕಟ್ಟಿಕೊಳ್ಳಿ ಅಂತ ನೀ ನನಗೆ ಸೂಚಿಸಿದ ಹಾಗಾಗ್ತದೆ. ಇದು ಸಾಧ್ಯ ಆಗುವುದಿಲ್ಲ. ಅಲ್ಲ ಅಲ್ಲ ಅಜ್ಜ, ಹಾ, ಅದ ಹಾಗೆ ಆಗ್ತದ? ಹಾ. ಈಗ ಅವನೇ ಸಾಕಿದ ನಾರಾಯಣಿ ಸೇನೆಯನ್ನು ಈ ಕಡೆ ಬಿಡ್ಲಿಲ್ವವ? ಹೌದು, ಹಾ. ಅವ ಸಾಕಿರಬಹುದು. ಅಲ್ಲಿ ಅವರ ಸ್ವಂತವಾದ ಅಭಿಪ್ರಾಯಕ್ಕೆ ಮನ್ನಣೆ ಉಂಟು. ಹಾಗಂತ ಅವನೇ ಕಳುಹಿಸಿ ಅವರಿಗೆ ಒಪ್ಪಿಗೆ ಇದ್ರೆ ಮಾತ್ರ ಅಂತ ಹೇಳಿದ್ದಾನೆ. ಅವ ಹೇಳಿದ್ದು ಯಾಕಂದ್ರೆ ಯಾದವರಲ್ಲಿ ಉಳಿದವರಿಗೆ ಅವರ ಆಯ್ಕೆಯ ಪ್ರಕಾರವಾಗಿ ಹೋಗಬಹುದು ಎನ್ನುವ ಹಾಗೆ ಕೃಷ್ಣ ಸೂಚನೆಯಿಂದ ಬಂದದ್ದು. ಹಾಗಿರುವಾಗ ಕೃಷ್ಣನ ಮಾತು ಅದು ದೈವಿ ವಾಣಿ. ಸರಿ. ಈ ಕಾಲಕ್ಕೆ ನೀ ಹೇಳ್ತಿ ಅಂತ ನಾನದನ್ನು ಅಂಗೀಕರಿಸುವುದಕ್ಕೆ ಹೇಗೆ ಸಾಧ್ಯ ಆಗ್ತದೆ? ಅಲ್ಲ, ಈಗ ನೀವು ಹೇಳಿದಾಗೆ ಅಲ್ಲಿ ಗಟ್ಟಿದ್ದಾರೆ, ನಾವೀಗ ದುರ್ಬಲ. ಈಗ ಗಟ್ಟಿಯ ಪ್ರಶ್ನೆ, ಒಂದು ಸೇನಾಧಿಪತ್ಯ ಈಗ ವಹಿಸುವ ಗಟ್ಟಿಯ ಪ್ರಶ್ನೆ ಅಲ್ಲ ಮಗು. ಯಾರಿಗೆ ನಾ ಸೇರ್ಬೇಕು ಎನ್ನುವುದು ನನ್ನ ಮನೋಗತ. ನಮಗೆ ಪಾಂಡವರು ಅದೇ ಭಾವದಿಂದ ಕಾಣಬೇಕಾದವರು. ಹಾಗಿರುವಾಗ ಧರ್ಮಜನ ಬಗ್ಗೆ ನಮಗೆ ಆ ವ್ಯಾಮೋಹ ಉಂಟು. ಒಬ್ಬ ಹಿರಿಯನಾಗಿ ಇಬ್ಬರು ಮಕ್ಕಳಲ್ಲಿ ಯಾರು ಕಡಿಮೆ ಇದ್ದಾರೆ ಇದನ್ನು ನೋಡಿ ನಾ ಪಕ್ಷ ವಹಿಸಿ ಮನೆಯ ಒಳಗೆ ಗಲಾಟೆ ಮಾಡಿಸುವ ಅಥವಾ ಯುದ್ಧಕ್ಕೆ ಕಾರಣವಾಗುವ ಇಂತಹ ಒಬ್ಬ ಹಿರಿಯನಾಗುವುದಕ್ಕೆ ನನಗೆ ಇಷ್ಟ ಇಲ್ಲ ಮಗು. ಮನೆಯ ಹಿರಿಯನಾಗಿ ಮನೆಯ ಒಡಕನ್ನು ನಾ ಬಯಸುವುದಿಲ್ಲ. ಯಾವ ಕಾರಣಕ್ಕೂ ಮನೆ ಒಡೆಯುವ ಕೆಲಸ ನಾ ಮಾಡೆ ಯಾವತ್ತಿದ್ದರೂ ನೀವು ಒಂದಾಗಿ ಬಾಳಬೇಕು ಎನ್ನುವ ಭಾವನೆ ಬಿಟ್ರೆ ಆ ಪಕ್ಷಕ್ಕೆ ನೀವು ಹೋಗುವುದಲ್ಲಿ ಕೃಷ್ಣ ಇದ್ದಾನೆ, ಈ ಪಕ್ಷದಲ್ಲಿ ನೀವು ನಿಲ್ಲಿ ಅಂತ ಹೇಳಿದ್ರೆ ಮಗು, ನನಗೆ ಆ ಭಾವ ಪಾಂಡವರಲ್ಲಿ ಹುಟ್ಟುವುದಿಲ್ಲ. ಅವರೂ ನಮ್ಮವರೇ, ಅವನೂ ಒಳ್ಳೆಯವನೇ. ಆದ್ರಿಂದ ಹೇಳ್ತೇನೆ, ಹಿರಿಯನಾಗಿ ನಾಳೆ ನಿಂತು ಅಪವಾದ ಬರಬೇಕು ಅಂತ ಮಾತಾಡುವುದ ನೀನು? ಹೌದಾ? ಇಂತಹ ಒಬ್ಬ ಹಿರಿಯ ಈ ಮನೆಯಲ್ಲಿ ಇದ್ದುಕೊಂಡು ಮಕ್ಕಳಗೊಳಗೆ ಜಗಳ ಮಾಡಿಸಿ ಏನೋ ಸುಖ ಪಡೆದ ಅವನದ್ದಾದಂತಹ ಒಂದು ದಿವ್ಯವಾದಂತಹ ಒಂದು ಭವನವನ್ನು, ದಿವ್ಯವಾದಂತಹ ಅವನ ಜೀವನದ ಸೌಧವನ್ನು ಆ ಮಕ್ಕಳನ್ನು ಯುದ್ಧ ಮಾಡಿಸಿ ಕಟ್ಟಿದ ಅಂತ ಹೇಳುವ ಅಪವಾದ ಬರಬೇಕು ಅಂತ ಮಾತಾಡುವುದ ಮಗು? ಅಜ್ಜ ಎನ್ನುವ ವ್ಯಾಮೋಹ ಇದ್ರೆ ಮಾತನ್ನು ಒಪ್ಪು, ಬಿಡು. ಈ ಛಲ ಯಾಕೆ ಬೇಕು ಅಂತ ಕೇಳ್ತಾ ಈಗ ನೀವು ಯುದ್ಧ ಮಾಡ್ಲಿಕ್ಕೆ ಬರುವುದಿಲ್ಲ ಅಂತ ಹೇಳುದು? ಬರುವುದಿಲ್ಲ, ನಾನು ಬಿಡುವುದಿಲ್ಲ ಅಂತ. ಬಿಡದೆ ಗಾಡ ಗಾಡಿ ಹೊಳಚುವೆವು ಇರಲವರ ಸೇರಿ ಕೊಂಬುವುದೀಗ ಹುಡುಗಿ ಸಮರವ ಗೈಯದಿರೇನು ಅಜ್ಜ. ಊರು ಕೊಳ್ಳೆ ಹೋಗಿ ಆಗಿದೆ, ಇನ್ನು ಕೋಟೆ ಬಾಗಿಲು ಹಾಕಿ ಏನೂ ಪ್ರಯೋಜನ ಇಲ್ಲ. ನಾನು ನಿರ್ಧಾರ ಮಾಡಿ ಆಗಿದೆ, ಯಾರು ಬರ್ಲಿ ಯಾರು ಬಿಡ್ಲಿ, ನನಗೆ ಪಾಂಡು ಜಾತರೊಡನೆ ಸಂಗ್ರಾಮ ಅಲ್ಲದೆ ಒಂದು ಗ್ರಾಮ ಕೊಡುವ ಪ್ರಶ್ನೆ ಇಲ್ಲ, ಸಂಧಾನದ ವಿಷಯ ಇಲ್ಲ, ಸಂಗ್ರಾಮ ಮಾತ್ರ ನನ್ನದಾದಂತಹ ಉದ್ದೇಶ. ಅದಕ್ಕೆ ಯಾರು ಬರ್ತಾರೆ ಬರುವವರನ್ನು ಸೇರಿಸಿಕೊಳ್ಳುವುದು, ಬರದೇ ಇರುವವರನ್ನು ಒತ್ತಾಯ ಮಾಡುವುದಿಲ್ಲ. ನಿಮ್ಮನ್ನು ಒತ್ತಾಯ ಮಾಡಲಿಕ್ಕೆ ನಾನು ಜನವೂ ಅಲ್ಲ. ನಿಮಗೆ ಕೃಷ್ಣನೊಂದಿಗೆ ವೈರ ಕಟ್ಟಿಕೊಳ್ಳಿಕ್ಕೆ ಆಗುವುದಿಲ್ಲ, ಪಾಂಡವರೊಂದಿಗೆ ಯುದ್ಧ ಮಾಡಿದರೆ ನಿಮಗೆ ಅಪವಾದ ಬರ್ತದೆ ಎನ್ನುವುದಾದರೆ ಒಂದು ಕೆಲಸ ಮಾಡಿ, ನಾವು ಹಂಸ ತುಲಿಕದ ಸ್ವಲ್ಪ ನಿಮ್ಮ ಮಂಚ ಸ್ವಲ್ಪ ಇನ್ನೂ ದಪ್ಪ ಮಾಡುವ, ನಿಮ್ಮ ಮೃಷ್ಟಾನದ ರುಚಿ ಇನ್ನೂ ಹೆಚ್ಚು ಮಾಡುವ. ನೀವು ಅಲ್ಲೇ ಇರಿ, ನಿಮ್ಮನ್ನು ನಾವು ಕರೆದು ನಿಮಗೆ ಅಪವಾದ ತರಿಸಿದಂಥ ಒಂದು ದುಷ್ಕೀರ್ತಿ ನಮಗೆ ಬರುವುದು ಬೇಡ. ನೀವು ಯುದ್ಧಕ್ಕೆ ಬರಬೇಕು ಅಂತ ನಮ್ಮ ಅಪೇಕ್ಷೆ ಇಲ್ಲ. ಇಲ್ಲದಿದ್ದರೆ ಕಡು ಮಮತೆ ಏನುಂಟಾ? ಈಗ ಕೃಷ್ಣನೊಟ್ಟಿಗೆ ಇರಬೇಕು ಅಂತ ಉಂಟಾ, ಪಾಂಡವರೊಟ್ಟಿಗೆ ಇರಬೇಕು ಅಂತ ಉಂಟಾ? ಒಂದು ಕೆಲಸ ಮಾಡಿ, ನಮ್ಮಲ್ಲಿ ಜನ ಇದ್ದಾರೆ, ಕರ್ಣ ಇದ್ದಾನೆ, ಶಕುನಿ ಇದ್ದಾನೆ, ಸೈಂಧವ ಇದ್ದಾನೆ, ದ್ರೋಣರಿದ್ದಾರೆ, ಕೃಪರಿದ್ದಾರೆ. ನೀವು ಆ ಕಡೆ ಹೋಗಿ, ಆ ಕಡೆ ಕತ್ತಿ ಹಿಡಿದುಕೊಂಡು ಬನ್ನಿ. ನೀವು ಇಲ್ಲಿಯವರೆಗೆ ತಲೆನೆಯವರಿಸಿ ಯಾರನ್ನು ಬದುಕಿಸಿದ್ದೀರೋ, ಯಾರಿಗೆ ಹಾಲು ಕೊಟ್ಟಿದ್ದೀರೋ, ಯಾರಿಗೆ ಅನ್ನ ಕೊಟ್ಟಿದ್ದೀರೋ, ಈಗ ನಾವು ಕೆಟ್ಟವರಲ್ವಾ, ಕೆಟ್ಟವರನ್ನು ಬದುಕಲಿಕ್ಕೆ ಬಿಡಬಾರ್ದು ಅಜ್ಜ. ಆ ಕಡೆಯಿಂದ ನಿಲ್ಲಿ, ನಮ್ಮ ತಲೆಗಡೀರಿ.
ಥಕ್ ನಿನ್ನ ಮುಖ ಹರಿ ಗೌರವನೆನ್ನ ಸತ್ವವ ಪರಿಗೆ ಸೆತ್ತಿದ ಧನುವನ್ನು ಇಳುವಲು ಶಿರವರಿವೆ ಭೂಪರನು ದಶ ಸಾಸಿರವನು ದಿನದೀ ಹರಿಹರ ಬ್ರಹ್ಮಾದೇಳಿ ಅಂಜನು ನಿರತವೆನ್ನಯ ಶಪಥ ಕೇಳಿಗೋ ತುರಜೆ ಜಯ ಹೊಂದುವುದು ಹುರದಿ ಜಯ ಹೊಂದುವುದು ನಿನ್ನಯ ಪುಣ್ಯ ಫಲವೆನುತ ಸಾಕು ಮಾಡು ಗೌರವ, ಸಾಕು ಮಾಡು. ಅಜ್ಜ ನಾನೋ ನೀನು? ಅದು ನೀವೇ. ಈ ಕಾಲಕ್ಕೆ ಹಾ, ನನಗೆ ಅಜ್ಜನ ಸ್ಥಾನದಲ್ಲಿ ನಿಂತು ನಿರ್ದೇಶ ಮಾಡುವುದನ್ನು ಬಿಟ್ಟು ಬಿಡು. ನಿರ್ದೇಶನ ಅಲ್ಲ. ಆದೀತು, ನಿನಗೆ ಮೊಮ್ಮಗ ಆಗ್ತೇನೆ ನಾನು. ಹಾ, ನಿನ್ನ ಮೊಮ್ಮಗ ಹಾ, ಮುದುಕನ ಹೆಗಲೇರಿ ಕುಣಿಯುವ ಹಾ. ತರುಣ ಅಂತ ಹೇಳಿದ್ರೆ ಮಹತ್ವಾಕಾಂಕ್ಷೆ ಅಂತ ತಿಳಿದವರೊಂದು ಮಾತು ಹೇಳಿದ್ರು. ಹಾ. ಮುದುಕನ ಹೆಗಲೇರಿ ಕುಣಿಯುವ ತರುಣ. ಹ್ಮ್, ನಿನಗೇನಾದ್ರೂ ಮಾಡಬೇಕಿದ್ರೆ ಈ ಕಾಲಕ್ಕೆ ನಾನೇ ಅಲ್ವಾ? ಹ್ಮ್, 800 ವರ್ಷದ ಮುದುಕ, ಹೌದೌದು. ಈ ಕಾಲಕ್ಕೆ 60ರ ಹರೆಯದ ಯುವಕ ನೀನು. ಅಲ್ಲಿ ಆ ಕಡೆ ಇಲ್ಲೇ ನಮ್ಮ ತಲಗಡೀರಿ. ಇರ್ಲಿ, ನೀವು ಅಜ್ಜ ಅಲ್ವಾ? ಈಗ ನಾನು ಕೆಟ್ಟವಲ್ವಾ? ನಿಲ್ಲ, ಹ್ಮ್, ನಾನು ಬೆಳೆಸಿದವಲ್ವ ನೀನು. ಹೌದು. ನೀನ್ ನನಗೆ ಬುದ್ಧಿ ಹೇಳುವುದು ಬೇಡ, ಹಾಗೆ ಮಾಡಿ ಹೀಗೆ ಮಾಡಿ. ಹಾಗೆಲ್ಲ ನೀವು ಹೇಳಿದ್ದಲ್ವಾ ಆ ಕಡೆ ಸರಿ ನೀ ಬಿಡು, ನಾ ಏನು ಮಾಡ್ಬೇಕು ಅಂತ ನನಗೆ ಗೊತ್ತದು. ನಿನ್ನ ನಿರ್ದೇಶದಿಂದ ಆಗುವುದಲ್ಲ. ನಿರ್ದೇಶನ ಮಾಡಿದ್ದಲ್ಲ ನಾನು. ನಿಮಗೆ ಅಪವಾದ ಬರುವುದು ಬೇಡ. ನೀವು ಆ ಕಡೆ ನಿಲ್ಲಿ, ನಾನು ಕೆಡುಕ, ನನ್ನನ್ನು ಕಡೀರಿ. ನೋಡು, ಹಾ. ಸ್ವಂತಿಕೆ ಇಲ್ಲದೆ ಈ ಭೀಷ್ಮ ಇಲ್ಲಿಯವರೆಗೆ ಬದುಕಿದ್ದಲ್ಲ, ಬಾಳಿದ್ದಲ್ಲ. ನನಗೂ ಗೊತ್ತು ಹ್ಮ್. ಏನು ಮಾಡಬೇಕು ಎನ್ನುವುದರ ಬಗ್ಗೆ ನಿನ್ನಿಂದ ಸೂಚನೆ ಕೊಟ್ಟು ನೀವು ಹಾಗೆ ಮಾಡಿ ಹೀಗೆ ಮಾಡಿ. ನಿನ್ನ ನಿರ್ದೇಶಕ್ಕೆ ಒಗ್ಗುವವ ನಾನಲ್ಲ. ನಿರ್ದೇಶನ ಅಲ್ಲ ಅಜ್ಜ, ಮತ್ತೆ ಮತ್ತೆ ಆ ಶಬ್ದ ಹೇಳಬೇಡಿ ನೀವು. ನಾನು ಹೇಳಿದ್ದು ನಿಮಗೆ ಅಲ್ಲದೆ ಇದ್ರೆ ನನ್ನಲ್ಲಿ ಯಾಕೆ ಬರ್ಬೇಕಿತ್ತು ನೀನು? ನಿಮ್ಮಲ್ಲಿ ಮಾತಾಡ್ಲಿಕ್ಕೆ? ವಿಜ್ಞಾಪನೆ ಮಾಡುದು ಯಾಕೆ ಬೇಕು ನಾನು? ನಿರ್ದೇಶನ ವಿಜ್ಞಾಪನೆ ಬೇರೆ. ಎಂತಕ್ಕೆ? ಕರ್ಮಕ್ಕೂ ನಿಂದು. ನಿರ್ದೇಶನ ಬೇರೆ, ವಿಜ್ಞಾಪನೆ ಬೇರೆ. ವಿಜ್ಞಾಪನೆ ಯಾಕೆ ಮಾಡ್ತೀನಿ ನನ್ನಲ್ಲಿ? ವಿಜ್ಞಾಪನೆ ಮಾಡಿದ್ದು ನೀವು ನಮ್ಮ ಕಡೆ ಬರಬೇಕು. ಹೌದಾ? ಅಜ್ಜ ಹೌದಾ? ಹಾ. ಅಜ್ಜ ಅಂತ ಆದ್ರೆ ಕೇಳ್ಬೇಕೋ ಮಾತು? ಹೌದು, ನಿರ್ದೇಶನ ಇಲ್ಲ ನನ್ನದು. ಅದೇ ಹೇಳಿ, ನಿಮ್ಮಲ್ಲಿ ವಿಜ್ಞಾಪನೆ ಮಾತ್ರ. ನಿಮ್ಮಲ್ಲಿ ವಿಜ್ಞಾಪನೆ ಹೌದು. ಅಜ್ಜನಲ್ಲಿ ಕೇಳುವುದು ಯಾಕೆ ಅಂತ ಕೇಳಿದ್ರೆ ಒಂದು ವಿಜ್ಞಾಪನೆ ಯಾಕೆ ನೀವು ಮಾಡುದು? ನಿರ್ದೇಶನ ಕೊಡಿ. ಹೌದಾ? ಹಾ. ನಿರ್ದೇಶ ಇಷ್ಟೊತ್ತು ಕೇಳಿದ್ಯಾ ನೀನು? ಈ ಕೇಳುವುದನ್ನು ಕೇಳುವ, ಕೇಳುವುದನ್ನು ಕೇಳುವ. ನೀ ಸರಿ ಮಾತಾಡು. ಅಲ್ಲ, ಕೇಳುವುದನ್ನು ಕೇಳುವುದು ಅಂತ. ಅಲ್ಲ ಅಲ್ಲ, ಎಲ್ಲ ಕೇಳಲಿಕ್ಕೆ ಆಗ್ತದೆ ಅಜ್ಜ. ಈ ಕಾಲ ಈಗ ಎರಡು ಕಿವಿ ನನಗೆ ನೀ ಹೇಳುವುದು ಬೇಡ. ಆದ್ರಿಂದ ಹೇಳ್ತೇನೆ, ನನ್ನ ಮಾತಿಗೆ ನೀವು ಒಪ್ಪುವುದಿಲ್ಲ, ನೀ ಆ ಪಕ್ಷಕ್ಕೆ ನಿಲ್ಲು ಅಂತ ಹೇಳುವಷ್ಟರ ಮಟ್ಟಿಗೆ ಬೆಳೆಯಿತಿ ಅಂತ ಆದ್ರೆ, ನನಗೆ ಅಜ್ಜ ಆಗ್ತಿ ಅಂತ ಆದ್ರೆ, ನಿನ್ನ ಹರೆಯದ ಯೋಗ್ಯತೆಯನ್ನು ನಾ ಈಗ ಆರೋಡಿಸಿಕೊಳ್ತೇನೆ ಮೇಲೆ. ಆದೀತು, ಹಾ. ಆದೀತು, ಹಾ. ಬರ್ತೇನೆ. ಹಾ. ಆಗುವುದಿಲ್ಲ ಅಂತ ಹೇಳುವುದಿಲ್ಲ. ಹಾ. ನನ್ನ ಸತ್ವ ಏನು ಎನ್ನುವುದನ್ನು ರಣ ಕಣದಲ್ಲಿ ನಾ ತೋರಿಸ್ತೇನೆ. ಬರ್ತೇನೆ ಅಂದ್ರೆ ಎಲ್ಲಿ, ಯಾವ ಕಡೆಯಿಂದ? ಹಸ್ತಿನಾವತಿಯ ಕಡೆಯಿಂದ, ನನಗೆ ಧರ್ಮದ ಕಡೆಯಿಂದ. ನನಗೊಮ್ಮೆ ಹೆದರಿಕೆ ಆಯ್ತು. ಧರ್ಮದ ಕಡೆಯಿಂದಲೋ, ಹಾ. ನಿನ್ನ ಕಡೆಯಿಂದಲೂ ಅಂತ ಹೇಳುವುದಿಲ್ಲ. ಹಾ. ಪಿಡಿಯಂ ಚಕ್ರಮನೆಂಬ ಚಕ್ರಿಯ ಕೈಯೊಳು ಇಳಾ ಚಕ್ರಂ ಭಯಗೊಳ್ಳುವಿನಂ ಪಿಡಿಯಿಪ್ಪೆಂ ಕರ ಚಕ್ರಮಂ ನರ ನರ ತಂ ತೊಡ್ದ ಕುರುಕ್ಷೇತ್ರದಿಂ ಪಡುವೆನ್ ಗಾವುದ ಪೋಗೆ ಪೋಗಡಿಸುವೆಂ ನಿಚ್ಚಂ ಧರಾಧೀಶರಂ ಪಡಲಿಟ್ಟಂ ತಿರೆ ಮಾಣ್ಬೆನೋಯದೆ ಪೈಂಚಾಸಿರುವರಂ ಯುದ್ಧದೊಳ್ಳಿದೆ ನ ಪೂಣ್ಕೆ. ಅಲ್ಲ, ಬಹಳ ಕಷ್ಟಪಟ್ಟಿದ್ದೇನೆ ಅಜ್ಜ. ಅವನ ಕೈಯಿಂದ ಚಕ್ರ ಕೆಳಗಿಡಿಸಲಿಕ್ಕೆ. ಹೌದಾ? ನೀವು ಚಕ್ರ ಇಡಿಸ್ತೇನೆ, ಅವನದ್ದು ಗಾವುದ ದೂರ ಅದು ಒಳ್ಳೇದುಂಟು. ಮತ್ತೊಂದು, ನಾನು ಇಷ್ಟು ನೀವು ಕೋಪವಂತ ನಿಮಗೆ? ಅಲ್ಲ, ಸಂತೋಷದಿಂದ. ಅಲ್ಲ, ನಾನು ಇಷ್ಟು ಮಾತಾಡಿದ್ದಕ್ಕೆ ಒಂದು 10,000 ಸಿಕ್ಕಿತ್ತಲ್ಲ ನಿಮ್ಮದು. 10,000 10,000 ತಲೆ ತೆಗಿತೇನೆ ಅಂತ ಹೇಳಿದ್ದಲ್ವ ನೀವು? ನಿನಗೆ 10,000 ಸಿಕ್ಕಿ ನೀ ದೊಡ್ಡ ಜನ ಆಗ್ತೀಯೋ ಅಲ್ಲ 10,000 ಪಡ್ಕೊಂಡು ಎಲ್ಲವನ್ನು ಕಳ್ಕೊಳ್ತೀಯೋ ನನಗೆ ಗೊತ್ತಿಲ್ಲ. ಅದಕ್ಕೆ ಕಾರಣವಾಗುವುದು ಯಾವುದು? ಧರ್ಮಕ್ಷೇತ್ರವಾದಂತಹ ಯಾವ ಒಂದು ಯುದ್ಧ ಭೂಮಿ ಉಂಟೋ ಅಲ್ಲಿ ನಡೆಯುವಂತಹ ಸಂಗ್ರಾಮದಲ್ಲಿ ನಿರ್ಣಯ ಆಗುವುದು. ಹಾಗಾಗಿ ನಿನ್ನ ಪಕ್ಷ ಅಂತ ನೀ ತಿಳ್ಕೊಳ್ಳುವುದು ಬೇಡ. ಧರ್ಮದ ಪಕ್ಷ ನನ್ನ ಮನೋಧರ್ಮಕ್ಕೆ ಸರಿಯಾಗಿ ಅನಿವಾರ್ಯ ಸ್ಥಿತಿಯಲ್ಲಿ ಹಸ್ತಿನಾವತಿಯನ್ನು ಬಿಡುವುದಕ್ಕಾಗುವುದಿಲ್ಲ ಎನ್ನುವ ಕಾರಣಕ್ಕಾಗಿ ಹೋರಾಟದಲ್ಲಿ ಧುಮುಕಿದ್ದೇನೆ. ಮತ್ತೆ ಜಯವನ್ನು ಒದಗಿಸಿಕೊಡ್ತೇನೆ. ಆ ಮಾತು ಭರವಸೆ ನನ್ನಿಂದ ಬರುವುದಿಲ್ಲ. ಧರ್ಮ ಇದ್ರೆ ನಿನ್ನಲ್ಲಿ ಉಂಟು, ಯಾಕಂದ್ರೆ ನಿನ್ನಲ್ಲಿ ಆತ್ಮವಿಶ್ವಾಸ ಉಂಟು ಅಂತಲ್ಲ ಹೇಳುವುದು. ಹಾಗಿದ್ರೆ ನಿನಗೆ ಬೇಕಾಗಿ ನಾ ಬರ್ತೇನೆ ಅಂತ ಆದ್ರೆ ನನ್ನ ಧರ್ಮ ಅಲ್ಲ ಇಲ್ಲಿ ಬೇಕಾದದ್ದು. ಪ್ರಪಂಚ ಒಪ್ಪಿದ ಈ ಮುನಿ ಮನೀಷಿಗಳಾದವರು ಒಪ್ಪಿಕೊಂಡಂತಹ ಧರ್ಮ ಎನ್ನುವುದೇನುಂಟು ಅದು ನಿನ್ನಲ್ಲಿ ಉಂಟು ಅಂತ ಆದ್ರೆ ನಿನಗೆ ಜಯ ಹೊಂದಿತು. ನೀವು ಇಷ್ಟು ಪ್ರಾಮಾಣಿಕವಾಗಿ ಮಾಡಿದ್ರೆ ನಮಗೆ ಜಯ ಬಂತು ಅಂತಲೇ ಅರ್ಥ. ನೋಡಿ, ಗಾಂಗೆಯ ಶಪಥ ಕೇಳಿದ್ದು ಧರ್ಮದಲ್ಲಿ ಉಂಟದು. ನೋಡಿ, ಸುಮವೃಷ್ಟಿ. ಪಾಪಿ ಕೆಲವೊಮ್ಮೆ ಅದು ಒಳ್ಳೆಯದಕ್ಕಾಗುವುದಿಲ್ಲ, ಅದು ಕೆಟ್ಟದ್ದಕ್ಕೂ ಆಗ್ತದೆ. ಭೀಷ್ಮ ಪ್ರತಿಜ್ಞೆಗೆ ಆದ ಹಾಗೆ. ಆದ್ದರಿಂದ ಹೇಳ್ತೇನೆ, ಒಟ್ಟು ನನ್ನ ಶಪಥ ಎನ್ನುವುದನ್ನು ಇಷ್ಟು ಮಾಡಿದೆಯಲ್ಲ, ನಿನಗೆ ನಿದ್ರೆ ಬರ್ತದೆ. ಅಜ್ಜ ಇನ್ನು ಹೆಚ್ಚು ಹೊತ್ತಿಲ್ಲ, ಇನ್ನು ಮಲಗಿ ಎಲ್ಲ ಒಂದು ಸ್ನಾನ ಮಾಡಿ ಬರುದು ಒಳ್ಳೆದ. ಪಾಪಿ ಹೆಚ್ಚು ಮಾತಾಡಬೇಡ.
ನಮ್ಮ ಚಾನಲ್ನಲ್ಲಿ ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನ ಗೆಲ್ಗೆ.